ನಮಗೆ ತುಂಬ ಭಯಭೀತರಾಗಿದ್ದೇವೆ. ರಾತ್ರಿ ಹೊತ್ತಿನಲ್ಲಿ ಮಳೆ ಬರುವುದರಿಂದ ನಾವು ತುಂಬ ಭಯಭೀತರಾಗಿದ್ದು, ಮಕ್ಕಳೆಲ್ಲ ಕೂಗುವುದು, ಹೆಂಡತಿ ಕೂಡ ಕೂಗುವುದು ಒಂದೇ. ನಿರುಪೇಯ ಗ್ರಾಮಸ್ಥರೆಲ್ಲ ಭಯಭೀತರಾಗಿದ್ದೇವೆ ನಾವು. ಇಲ್ಲಿ ಒಂದು ಬ್ರಿಡ್ಜ್ ಇತ್ತು, ಬ್ರಿಡ್ಜ್ ಕೂಡ ಹಾನಿಯಾಗಿದೆ. 4 ಗಂಟೆ ಹೊತ್ತಿಗೆ ನೀರು ಸೌಂಡ್ ಕೇಳಿದು ನಿದ್ದೆಯಿಂದ ಇದ್ದಾಗ ನೋಡುವಾಗ ನೀರು ತುಂಬ ಬರ್ತಲ್ಲ, ಅವಕ್ಕೆ ಕೂತ್ಕೊಳ್ಳೋದು ಬೆಳಿಗ್ಗೆ ತನಕ. ನನ್ನ ಹೆಂಡತಿ ಮಕ್ಕಳು ಯಾರು ಇರಲಿಲ್ಲ, ಅದು ಕೂಡ ಸೇಫ್ಟಿ. ನನಗೆ ಇರೋದೇ ಒಳ್ಳೇದಾಯಿತು. ಫೋನ್ ಮಾಡಿ ಹೇಳಿದ್ರೆ ಎಲ್ಲ ಕೊಚ್ಚಿಕೊಂಡು ಹೋಯ್ತು ಅಂತ. ಕಷ್ಟಪಟ್ಟು ಅಷ್ಟು ದೊಡ್ಡ ಗುಡ್ಡೆಯಿಂದ ಕಟ್ಟಿಗೆಲ್ಲ ಅಲ್ಲಿ ತಂದು ಹಾಕಿದ್ದು, ಮೊನ್ನೆ ಹೊತ್ಕೊಂಡು ಬರೋದು ನಮಗೆ ಮಾರ್ಗ ವ್ಯವಸ್ಥೆ ಇಲ್ಲ. ಅಕ್ಟೋಬರ್ 8ರಂದು ಸುರಿದಂಥ ಧಾರಾಕಾರ ಮಳೆಗೆ ಬೆಚ್ಚಿ ಬಿದ್ದಿರುವಂಥ ಗ್ರಾಮ ಇದರದ್ದು ಮಲವಂತಿಕೆ ಮತ್ತು ಮಿತ್ತಬಾಗಿಲು ಗ್ರಾಮ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ನದಿ, ಯಾಕೆಂತಂದರೆ 2019ರಲ್ಲಿ ಪ್ರವಾಹದ ಪರಿಸ್ಥಿತಿಗೆ ಇದೂ ಕೂಡ ಕಾರಣ ಆಗಿತ್ತು. ಇಲ್ಲಿಯೂ ಕೂಡ ಬಹಳಷ್ಟು ಪ್ರವಾಹ ಪರಿಸ್ಥಿತಿ ಎದುರಾಗಿತ್ತು. ಈಗ ನೀವು ನೋಡ್ತಾ ಇರುವಂಥದ್ದು ಒಂದು ಅಗ್ಗಪಾಲಿನ ಸುಂದರೇಗೌಡರ ಮನೆಯ ಸಮೀಪದಲ್ಲಿರುವಂಥ ತಡೆಗೋಡೆ. ನಾವು ಎದುರು ಭಾಗಕ್ಕೆ ಹೋಗ್ತಾ ಇದ್ದೇವೆ. ತಡೆಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಈ ತಡೆಗೋಡೆ ಕುಸಿದು ಬಿದ್ದು ನಿನ್ನೆ ತೋಟಗಳಿಗೆ ನೀರು ನುಗ್ಗಿರುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಇದು ತಡೆಗೋಡೆ ಅಂದರೆ 2019ರಲ್ಲಿ ನಿರ್ಮಾಣವಾಗಿರುವಂಥ ತಡೆಗೋಡೆ ಕುಸಿದು ನದಿಗೆ ಬಿದ್ದಿರುವಂಥದ್ದು. ಈ ಮೂಲಕ ನೇರವಾಗಿ ನೀರು ತೋಟಕ್ಕೆ ನುಗ್ಗಿದೆ, ಜೊತೆಗೆ ಮನೆಗೆ ನುಗ್ಗಿರುವಂಥದ್ದು ನಿನ್ನೆ ಆಗಿದೆ. ಇದೀಗ ನಿಮಗೆ ತೋರಿಸ್ತಾ ಇದ್ದೀನಿ. ಸಂಪೂರ್ಣವಾಗಿ ನದಿಯ ಎಡಭಾಗದಲ್ಲಿ ಅಥವಾ ನದಿಯ ಬಲಭಾಗದಲ್ಲಿ ಸಂಪೂರ್ಣವಾಗಿ ಗೋಡೆ ಒಂದು ಕಡಲ್ ಕೊರೆತಾದಂಥ ಸಂದರ್ಭದಲ್ಲಿ ಏನಾಗುತ್ತೋ ಹಾಗೆ ಸಂಪೂರ್ಣ ಕೊಚ್ಚಿಕೊಂಡು ಹೋಗಿದೆ. ಆ ಎಲ್ಲ ಪರಿಸ್ಥಿತಿಗಳನ್ನು ನಿಮಗೆ ವಿವರಿಸ್ತಾ ಹೋಗ್ತೀವಿ. ಇದು ಆ ಒಂದು ನದಿಯ ತಡೆಗೋಡೆ ನಿರ್ಮಾಣ 2019ರಲ್ಲಿ ಪ್ರವಾಹದ ನಂತರ ನಿರ್ಮಾಣ ಆಗಿರುವಂತಹ ತಡೆಗೋಡೆ. ಆ ತಡೆಗೋಡೆ ಇದೀಗ ಕುಸಿದು ಬಿದ್ದಿರುವಂಥದ್ದನ್ನು ಕೂಡ ನೀವೀಗ ನೋಡ್ತಾ ಇದ್ದೀರಿ. ಅದರ ಜೊತೆಗೆ ಇವತ್ತೂ ಕೂಡ ಇಲ್ಲಿಯ ಜನರಿಗೆ ಆತಂಕ ಇದೆ. ಯಾಕಂತಂದರೆ ಏಕಾಏಕಿ ಮಳೆ ಮುಗೀತು ಅಂತ ಅಂದ್ಕೊಂಡಿದ್ರು. ಈ ಬಾರಿಯ ಮಳೆಗಾಲ ಮುಗೀತು, ಇನ್ನಂತಹದೊಂದು ಯಾವುದೇ ರೀತಿಯಂಥ ಭಯ ಇಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ನಿನ್ನೆ ಸುರಿದಂಥ ಮಳೆಯಿಂದಾಗಿ ಪ್ರವಾಹದ ಭೀತಿ ಎದುರಾಗಿದೆ. ಯಾಕಂದರೆ ನಿನ್ನೆ ಪ್ರವಾಹದ ರೀತಿಯಲ್ಲೇ ಇಲ್ಲಿ ಮಳೆ ಬಂದಿತ್ತು. ಇದೀಗ ಇಲ್ಲಿಯ ಸ್ಥಳೀಯರು ಸುಂದರಗೌಡರು ಇದ್ದಾರೆ, ಅಗ್ಗಪಾಲು ಸುಂದರಗೌಡರು. ಸರ್, ನಿನ್ನೆ ಏನಾಗಿತ್ತು? ನಿನ್ನೆ ಒಂದು 7:30ಗೆ ಸ್ಟಾರ್ಟ್ ಆದ ಮಳೆ. ನೀರು ಒಮ್ಮೆಲೆ ಅದು ಗುಡ್ಡದಲ್ಲಿ ತುಂಬ ಮಳೆ ಬಂತು. ಆ ಗುಡ್ಡದಲ್ಲಿ ಒಮ್ಮೆಲೆ ನೀರು ಬಂದು ಇದ್ದಂಥ ಈ ತಡೆಗೋಡೆ ಕೂಡ ಮಗ್ಚಿ ಬಿದ್ದು ಇಲ್ಲಿ ನಮ್ಮ ಮನೆಗೆ ಎಲ್ಲ ಮನೆಯ ಅಂಗಳಕ್ಕೆಲ್ಲ ನೀರು ಫುಲ್ ಬಂತು. ನಮಗೆ ಎಂತ ಮಾಡುವುದಂತ ತೋಚಲಿಲ್ಲ. ಏನಂದರೆ ರಾತ್ರಿ ಹೊತ್ತಾದ್ದರಿಂದ 9 ಗಂಟೆವರೆಗೆ ಮಳೆ ಬಂದಿತ್ತು. ಈ ನೆರೆಕರೆಯವರಿಗೆ ಕೂಡ ಬರಲಿಕ್ಕೆ ಆಗಲಿ. ಆದರೂ ಎಷ್ಟೋ ಕಷ್ಟದಲ್ಲಿ ಇಲ್ಲಿಗೆ ಬಂದು ನಮಗೆ ಸಮಾಧಾನ ಹೇಳಿದ್ದಾರೆ. ಅವರಿಗೆ ಕೂಡ ಬರಲಿಕ್ಕೆ ಎಲ್ಲ ಕಡೆ ನೀರು ಇರುವುದರಿಂದ ಅವರಿಗೆ ಕೂಡ ಬರಲಿಕ್ಕೆ ತುಂಬ ಕಷ್ಟ ಆಗಿದೆ. ಅದಕ್ಕೆ ಇನ್ನೂ ನಮಗೆ ಏನಂದರೆ ಇದು ತಡೆಗೋಡೆ ಬಿದ್ದು ಹೋಗಿದೆ. ಇದನ್ನೊಂದು ತೆಗೆಯುವ ವ್ಯವಸ್ಥೆಯನ್ನು ಮಾಡಿ ಮಾಡಬೇಕು. ಮತ್ತು ಒಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಡಬೇಕು. ನಾನು ಕಳಕಳಿಯಿಂದ ಸರ್ಕಾರದವರ ಹತ್ರ ಅಥವಾ ಶಾಸಕರಲ್ಲಿ ಎಲ್ಲ ಅಧಿಕಾರಿ ವರ್ಗದವರಲ್ಲಿ ನಾನು ಕೇಳಿಕೊಳ್ಳುವುದು ಏನಂದರೆ, ಇದು ನಮಗೆ ಇನ್ನೊಂದು ಈಗ ಭದ್ರತೆಯನ್ನು ನಮಗೆ ಒದಗಿಸಿಕೊಡಬೇಕು. ಅಥವಾ ಇನ್ನು ನಮ್ಮ ಪಟ್ಟಲಾಣಿ ಜಾಗ, ಇದು ಮೊನ್ನೆ ಸರ್ವೆ ಆದದ್ದು ಪಟ್ಟಲಾಣಿ ಜಾಗ ಅಲ್ಲಿವರೆಗೆ ಉಂಟು. ಆದ್ದರಿಂದ ನಮಗೆ ಒಂದು ಪರಿಹಾರ ಕೂಡ ಸಿಗುವಂಥ ವ್ಯವಸ್ಥೆಯನ್ನು ಮಾಡಬೇಕಂತ ನಾವು ಕಳಕಳಿಯಿಂದ ಕೇಳೋದು. ಇಲ್ಲಿ ನಮಗೆ ತುಂಬ ಭಯಭೀತರಾಗಿದ್ದೇವೆ. ರಾತ್ರಿ ಹೊತ್ತಿನಲ್ಲಿ ಮಳೆ ಬರುವುದರಿಂದ ನಾವು ತುಂಬ ಭಯಭೀತರಾಗಿದ್ದು, ಮಕ್ಕಳೆಲ್ಲ ಕೂಗುವುದು, ಹೆಂಡತಿ ಕೂಡ ಕೂಗುವುದು ಒಂದೇ. ನಾವು ಊಟ ಏನೂ ಇಲ್ಲದೆ ರಾತ್ರಿ ನಿದ್ದೆ ಮಲಗಿದ್ರೂ ನಮಗೆ ನಿದ್ದೆ ಬರದೆ ಹಾಗೆ ಪರಿಸ್ಥಿತಿಯಲ್ಲಿ ನಾವಿದ್ದೆವು. ಬೇರೆ ಎಷ್ಟು ಹೊತ್ತು ನೀರು ಜಗ್ಲಿಕ್ಕೆ ಎಷ್ಟು ಹೊತ್ತು? 10:30 ಗಂಟೆಗೆ ನ್ಯೂಸ್ನವರು ಬಂದರು. ಆವಾಗ ನೀರು ಕಡಿಮೆ ಆಗಿತ್ತು. ಅವರು 7 ಗಂಟೆಗೆ ಸ್ಟಾರ್ಟ್ ಆಗೋದು. 1:30 ಗಂಟೆಗೆ ಮಾತ್ರ ಮಳೆ ಬಂದರು. ಅಂದರೆ ದೊಡ್ಡ ದೊಡ್ಡ ಹನಿ ಬಂದರಿಂದ ಇಲ್ಲಿ ತುಂಬ ನೀರು ಪ್ರವಾಹದ ನೀರು ತುಂಬ ಜಾಸ್ತಿ ಆಗಲಿಕ್ಕೆ ಕಾರಣ ದೊಡ್ಡ ದೊಡ್ಡ ಹನಿ ಬಂದರಿಂದ. ಮತ್ತು ಇಲ್ಲಿ ಘಟ್ಟದ ಮೇಲಿನ ನೀರಿನ ಹೌದು, ಘಟ್ಟದ ಮೇಲಿನಿಂದ ಜಾಸ್ತಿ ನೀರು ಬಂದರಿಂದ ನಮಗೆ ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಮತ್ತು ನಮ್ಮ ಇಲ್ಲಿ ಕೆಳಗೆ ತುಂಬ ಮರಗಳಿದ್ದು, ಆ ಮರಗಳು ಎಲ್ಲ ಕೊಚ್ಚಿಕೊಂಡು ಹೋಗಿದೆ. ಇಲ್ಲಿ ತೆಂಗಿನ ಮರ, ಅಡಿಕೆ ಮರ ಎಲ್ಲ ಇತ್ತು, ಅದು ಕೂಡ ಹೋಗಿದೆ. ಇಲ್ಲಿ ಕಾಣೆನೇ ಆಗಿದೆ. ಇಲ್ಲಿ ನಾವು ನೋಡಲಿಕ್ಕೆ ಸಹ ಕೂಡ ಸಿಗಲಿಲ್ಲ. ಮರಗಳು ಮಾವಿನ ಮರ ಮತ್ತು ಎಂತ ಅದು ಅಂದ್ಲೆ ಅಂತ ಹೇಳ್ತಾರೆ, ಅದು ಮರ, ಮತ್ತು ಹಲಸಿನ ಮರ, ಮತ್ತು ಇದು ಹುಳಿದ್ದು ಒಂದು ಮರ ಇತ್ತು, ಅದೆಲ್ಲ ಹೋಗಿದೆ. ಎಂತ ಅದು ಅಲ್ಲಿ ಕೆಳಗೆ ಇತ್ತು, ಇದೆಲ್ಲ ಹೋಗಿದೆ. ಇಲ್ಲಿ ತೆಂಗಿನ ಮರ ಎಲ್ಲ ಇಲ್ಲಿಂದ ಹೋಗಿದೆ. ಎಷ್ಟು ಇದೆ? ಇಲ್ಲಿ ತೆಂಗಿನ ಮರ ಒಂದಿದ್ದು, ಅದು
ಮತ್ತು ಮೊದಲು ಅದು 2019ರಲ್ಲಿ ಹೋದಾಗ 3 ತೆಂಗಿನ ಮರ, ಒಂದು 6 ಅಡಿಕೆ ಮರ ಹೋಗಿದೆ. ಇಲ್ಲೆಲ್ಲೂ ನಿಂತಿಲ್ಲ. ಇಲ್ಲ ಸೀದಾ ಹೋಗಿದೆ. ಅದು ಎಲ್ಲಿ ಹೋಗಿ, ಅದು ಮರ ಕೂಡ ಎಲ್ಲಿ ಹೋಗಿದೆ ಅಂತ ಗೊತ್ತಾಗಿದೆ, ಕಾಣೆ ಆಗಿದೆ. ಹೌದು. ನೋಡಿ, ಪ್ರವಾಹದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಉದಾಹರಣೆಯ ರೂಪದಲ್ಲಿ ಕಾಣಸಿಗುತ್ತೆ. ಈ ಒಂದು ನದಿಯ ಅಥವಾ ಈ ತೋಡುಗುದಾಯ್ತು ಅಂತ ಬುದಾರೆ ಆನಡ್ಕ ಫಾಲ್ಸಿನಿಂದ ಬರುವಂಥ ನೀರಿದು. ಆನಡ್ಕ ಫಾಲ್ಸಿಂದ ಬರುವಂಥ ನೀರು ನೋಡಿ, ಒಂದು ಕಡಲ್ ಕೊರೆತದ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಈಗ ನಾವು ನಿಮಗೆ ಇಲ್ಲಿಯ ಪರಿಸ್ಥಿತಿ ಹೇಗಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ನದಿ ಪಾತ್ರದಲ್ಲಿ, ಆನಡ್ಕ ಫಾಲ್ಸಿನ ಕೆಳಭಾಗದ ಈ ತೋಡು ಅಥವಾ ನದಿ ಅಂತ ಏನು ಕರಿತೀವಿ, ಇದರ ಪಾತ್ರದಲ್ಲಿ ಹೇಗಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ. ಅದರ ಜೊತೆಗೆ ಅವರ ಮನೆಯ ಮುಂಭಾಗದಿಂದ ನಾವು ಹೋಗ್ತೀವಿ. ಅವರ ಮನೆಯ ಪರಿಸ್ಥಿತಿ, ನಿನ್ನೆ ಇಡೀ ತೋಟಕ್ಕೆ ನೀರು ನುಗ್ಗಿತ್ತು. ಆ ಇಡೀ ತೋಟದಲ್ಲಿ ಹೇಗೆ ನೀರು ನುಗ್ಗಿತ್ತು ಅನ್ನುವಂಥದ್ದು ನಿಮಗೆ ತೋರಿಸ್ತೀವಿ, ಬನ್ನಿ. ನಿನ್ನೆ ಇಲ್ಲಿಯ ತನಕ ನೀರು ಬಂದಿರೋದಕ್ಕೆ ಇಲ್ಲಿರ್ತಕ್ಕಂಥ ಕೆಸರು ನೀರೇ ಸಾಕ್ಷಿಯಾಗಿದೆ. ಅದರ ಜೊತೆಗೆ ಇಲ್ಲಿಯ ಮನೆಯವರು ಹೆಂಗಸರ ಹತ್ರ ಕೇಳಬೇಕು, ಯಾಕೆಂತಂದರೆ ಬಹಳ ನಿನ್ನೆ ರಾತ್ರಿ ಎಲ್ಲ ಊಟವೇ ಮಾಡಲಿಲ್ಲ ಅನ್ನುವಂಥದ್ದು ಗೊತ್ತು. ಜೊತೆಗೆ ಅಳ್ತಾ ಇದ್ರಂತೆ ಎಲ್ಲರೂ ಕೂಡ. ಹೇಗಿತ್ತು ನಿನ್ನೆಯ ಪರಿಸ್ಥಿತಿ, ಕೋಡದ ಪರಿಸ್ಥಿತಿ ಎಂಚ ನಮ್ಮ ಕೋಡವೆ ಈತ ನೀರು ಬರ್ತದನಗ ಎಂಗ್ಲೆ ಮಸ್ತ್ ಬೋಡಿಗ್ಯಾಂಡು ಅಂತ ರಾತ್ರಿದ ಪೊರ್ತು ಅವಲ ಎಂಕ್ಲು ಓಡೆಂದು ಪೋಪುನೆ ಈ ಜೋಕ್ಲು ಒಂಜಿ ಕೊಡ್ದು ನಾವು ಪೋಯಮ್ಮ ಓಡೆ ಓಪುನ ಅಂಚಿದ ಇಜ್ಜನ ಸುತ್ತಮುತ್ತ ನೀರು ಅಂಚಿತ್ ನಾವು ಒಂದು ಇಪ್ಪನ ಎಂಗ್ಲೆ ತಡೆಗೋಡೆ ಬೂರ್ದನ ಬುಕ್ಕಲ ಜಾಸ್ತಿ ಬೋಡಿಗ್ಯಾಂಡು ನೀರು ಬರ್ತದನಾಗ ದಾಯ್ತ ಮನ್ಪುನ ಎಂಕ್ಲು ಅವೆ ಮೂಲೆ ಕುಲ್ಲೋಡತ್ತ ಎಂಕ್ಲ ಕೈ ಕಂಜಿಲು ಬೆತ್ತ ಕಂಜಿಲು ಪೂರ ಉಲ್ಲ ಐನು ಬುಡ್ದು ಪಾರ ಎಂಕ್ಲೆ ಸಾಧ್ಯ ಇಜ್ಜಿ ಆತ ಬೇತೆ ಎಂಕ್ಲೆಗೆ ದಾಲ ಪಂಚ ಇಜ್ಜಿ ಎಂಕ್ಲು ವನಸ್ ಪೂರ ಮಲ್ದು ಜಾರಿಗೆ ವನಸು ಎಂಚ ಮನ್ಪುನಿ ಸರ್ ಎಂಕ್ಲೆ ವನಸು ಮನ್ಪರ್ನೆ ಆತುಜಿ ಕೋಡೆ ರಾತ್ರಿ ಇಡೀ ನಿದ್ರೆಲ್ಲ ಇಜ್ಜಿ ಮಸ್ತ್ 5 ವರ್ಷ ಬತ್ತ ಓಳು ನೀರು ಬರ್ಪುಂಡ ದಾಯ್ತ ಹಾಪುಂಡ ಎಂಕ್ಲೆ ಅವು ಓಡಿಗೆ ಅವು ನಿತ್ತುಂಡು ಎಂಕ್ಲು 4 ಜನ ರಡ್ಡು ಜೋಕುಲ್ಲ ಎಂಕ್ಲು 2 ಜನ ಎಂಚೈತೆ ನಮ್ಮ ಕೊಡೆದ ವರ್ಷ ಭಯಂಕರ ಇಡೀ ಪೋತುಂಡು ಬೊಲ್ಲ ಪೋತುಂಡು ನಾವು ಅಲ್ಪ ತೋಟದ ಬರಿ ಮಾರ್ಗಡೆ ಪೂರ ಪೋತುಂಡು ಮರ ಪೂರ ಪೋತುಂಡು ನನ್ನ ಮಾರ್ಗಲ್ ಇಜ್ಜಿ ದಾಲೆಜ್ಜನ್ನ ಪೂರ ಪೋಪು. ಓಕೆ, ಇದು ಇಲ್ಲಿನ ಪರಿಸ್ಥಿತಿ ವಾಸ್ತವತೆ. ಸರ್, ನಿನ್ನೆ ಹೇಗಿತ್ತು ಮಳೆ? ನಿನ್ನೆ ಒಂದು 7:30 ಗಂಟೆಗೆ ಬಂದ ಮಳೆ, ಧಾರಾಕಾರ ಮಳೆ ಬಂತು. ತುಂಬ ನೀರು ಬಂದಿದೆ. ದೊಡ್ಡ ದೊಡ್ಡ ಬಂಡೆಗಳು, ದೊಡ್ಡ ದೊಡ್ಡ ಮರಗಳು ಬಂದು ಇಲ್ಲಿ ಎಲ್ಲ ತುಂಬ ನಮ್ಮ ಇಲ್ಲಿ ದಿಡುಪೆ ಗ್ರಾಮಸ್ಥರೆಲ್ಲ ಭಯಭೀತರಾಗಿದ್ದೇವೆ ನಾವು. ಇಲ್ಲಿ ಒಂದು ಬ್ರಿಡ್ಜ್ ಇತ್ತು, ಬ್ರಿಡ್ಜ್ ಕೂಡ ಹಾನಿಯಾಗಿದೆ. ಶಾಲೆ ಮಕ್ಕಳು ಎಲ್ಲ ಓಡಾಡುವ ಅದು ದಾರಿ, ಅದು ಬೇರೆ ದಾರಿ ಇಲ್ಲ ಶಾಲೆ ಮಕ್ಕಳಿಗೆ. ಇಲ್ಲಿ ಕಜಕ ಶಾಲೆ ಅಂತ ಉಂಟು, ಇಲ್ಲಿಂದ ಎಲ್ಲ ಮಕ್ಕಳು ಇಲ್ಲಿಂದನೇ ಬರೋದು. ಎಲ್ಲ ಭಯಭೀತರಾಗಿದ್ದೇವೆ ನಾವೆಲ್ಲ. ಆ ಬ್ರಿಡ್ಜನ್ನು ನಿಮಗೆ ತೋರಿಸ್ತೀವಿ. ಬಹಳ ಮುಖ್ಯವಾಗಿ ನೋಡಿ, ಇದು ಸಂಪೂರ್ಣ ಇಲ್ಲೆಲ್ಲ ನೀರು ಬಂದಿತ್ತು ನಿನ್ನೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿರ್ತಕ್ಕಂಥ ಕಾಲು ಸಂಕ, ಇದು ಈಗ ಮಕ್ಕಳು ಓಡಾಡೋದಕ್ಕೆ ಭಯ ಪಡುವಂಥ ರೀತಿಯಲ್ಲಿ ಆಗಿದೆ. ಯಾಕೆಂತಂದರೆ ಕಾಲು ಸಂಕದ ಮೇಲ್ಭಾಗಕ್ಕೆ ನಾವು ಹೋಗ್ತಾ ಇದ್ದೇವೆ. ನೋಡಿ, ಇದೀಗ ಕಾಲು ಸಂಕವನ್ನು ನಿಮಗೆ ತೋರಿಸ್ತೀವಿ. ಕಾಲು ಸಂಕವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ನಿನ್ನೆ ಸುರಿದಂಥ ಮಳೆ, ಅದರ ಜೊತೆಗೆ ಇಲ್ಲೆಲ್ಲ ಮರಗಳು ಬಂದು ಬಡಿದು ಎಲ್ಲ ಕಾಲು ಸಂಕದ ಕೈ ಸಂಘ ಅಂತ ಏನು ಕರಿತೀವಿ ಅದೆಲ್ಲವೂ ಕೂಡ ಹೋಗಿರುವಂಥದ್ದು. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಮುರಿದು ಬಿದ್ದಿದೆ. ಇದು ಮುರಿದಿದೆ, ಇದು ಕೆಳಭಾಗದಲ್ಲಿ ಸಂಪೂರ್ಣವಾಗಿ ಮುರಿದಿದೆ. ಇದು ಇಲ್ಲಿನ ಕಾಲು ಸಂಕದ ಪರಿಸ್ಥಿತಿ. ನೋಡಿ, ಆ ಕೆಳಭಾಗವನ್ನು ನಿಮಗೆ ತೋರಿಸ್ತಿದ್ದೀವಿ, ಹೇಗೆ ನೀರು ಆವರಿಸಿಕೊಂಡಿತ್ತು ಅನ್ನುವಂಥದ್ದು ಬಹಳ ಮುಖ್ಯ. ಇದು ವಾಸ್ತವ ಪರಿಸ್ಥಿತಿ. ಇದು ಬಹಳಷ್ಟು ಆತಂಕಕ್ಕೆ. ಅದರ ಜೊತೆಗೆ ಈ ಒಂದು ಕಾಲು ಸಂಕ ಇದೆಯಲ್ಲ, ಇದು ಕೂಡ ನೋಡಿ, ಇದು ಕೂಡ ಈಗಾಗಲೇ ಇದು ಡೌನ್ ಆಯಿತು. ಅಂದರೆ ಈ ಲೆವೆಲ್ಗಿಂತ ಕೆಳಭಾಗಕ್ಕೆ ಹೋಗಿದ್ದರಿಂದ ಇದು ಯಾವಾಗ ಕುಸಿದು ಬೀಳುತ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇದು ಅದರ ಜೊತೆಗೆ ಈ ಕಾಲು ಸಂಕಕ್ಕೆ ಇಂಥ ಮರಗಳು, ಸಾವಿರಾರು ಮರಗಳು ಬಂದು ಸಿಕ್ಕಾಕೊಂಡಿರೋದ್ರಿಂದಲೇ ಹೀಗಾಯಿತು ಅನ್ನುವಂಥದ್ದನ್ನು ಜನರು ವಿವರಿಸ್ತಾರೆ. ಒಟ್ಟಿನಲ್ಲಿ ಬಹಳಷ್ಟು ದೊಡ್ಡ ಆತಂಕಕ್ಕೆ ಈ ನದಿ ನಿನ್ನೆ ಕಾರಣ ಆಗಿತ್ತು. ಇವತ್ತು ಕೂಡ ಇಲ್ಲಿ ದಿನೇಶ್ ಅವರಿದ್ದಾರೆ. ಇವತ್ತು ಈಗ ನೀವು ನಿನ್ನೆಯ ಮಳೆ ನೋಡಿದ್ರಿ, ಇವತ್ತು ಮಳೆ ಬರ್ಬೋದಾ? ಇವತ್ತು ಸಹ ಮಳೆ ಬರುವಂಥ ಲಕ್ಷಣ ಇದೆ. ಯಾಕೆಂದರೆ ನಮಗೆ ತುಂಬ ಇಲ್ಲಿಯ ಜನರಿಗೆ ಇದು ಸಮಸ್ಯೆ ಆಗಿದೆ.
ಅದಕ್ಕೋಸ್ಕರ ನಾವು ಇಲ್ಲಿಯ ಜನರು ನಮ್ಮ ಮಲವಂತಿಗೆ ಪಂಚಾಯತಿನ PDO ಹಾಗೂ VA ಅವರೆಲ್ಲ ಬಂದಿದ್ದಾರೆ. ಮತ್ತು ತಹಸೀಲ್ದಾರ್ ಸಹ ಫೋನ್ ಮಾಡಿ ನನ್ನಲ್ಲಿ ಮಾತಾಡಿದ್ದಾರೆ. ಇಲ್ಲಿಯ ಜನರಿಗೆ ಹೇಗೆ ಎಲ್ಲ ಹೆಲ್ಪ್ ಮಾಡ್ಬೋದು ಅಂತೇಳಿ ನನ್ನಲ್ಲಿ ಮಾತಾಡಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಎಲ್ಲ ಕಡೆ ನಮಗೆ ದಾರಿ ಇಲ್ಲ, ನಡ್ಕೊಂಡು ಹೋಗಲಿಕ್ಕೆ ಕಾಲು ದಾರಿ ಅಂತೇಳಿತ್ತು. ಕಾಲು ದಾರಿ ಸಹ ನಮ್ಮ ಈ ಕಡೆ ಎಲ್ಲ ಜನರಿಗೆ ಜಾಗ ಎಲ್ಲ ಇದೆ. ನಮ್ಮ ದೂರದಿಂದ ಇಲ್ಲಿಗೆ ಜಾಗಕ್ಕೆಲ್ಲ ಬರಬೇಕು. ಇಲ್ಲಿಯ ಕಾಲು ಸಂಕ ಒಂದು ಡ್ಯಾಮೇಜ್ ಆಗಿದೆ. ಎಲ್ಲ ಕಾಲು ಇದು ಕೈ ಸಂಕದ ಇದೆಲ್ಲ ಹೋಗಿದೆ, ಮುರಿದು ಹೋಗಿದೆ. ಅದಕ್ಕೋಸ್ಕರ ನಾವು ಸರಕಾರಕ್ಕೆ ನಾವೊಂದು ಮನವಿ ಮಾಡೋದು, ಯಾಕೆಂದರೆ ಈ ಸರಕಾರದಿಂದ ನಮ್ಮ ಶಾಸಕರಂತ ಹರೀಶ್ ಪೂಂಜಾರಿ ಸಹ ಬಂದು ಒಮ್ಮೆ ಭೇಟಿ ಕೊಡಬೇಕಂತೇಳಿ ನಾವು ವಿನಂತಿ ಮಾಡ್ಕೊಳ್ಳೋದು. 19ನೇ ಇಸ್ವಿಯಲ್ಲಿ ಸಹ ಹೀಗೇ ಆಗಿತ್ತು. ಎಲ್ಲ ತಡೆಗೋಡೆಯನ್ನೆಲ್ಲ ಇಲ್ಲಿ ಸಾಧಾರಣ ಮಲ್ಲದ ಪಾಲಿಂದ ದಿಡುಪೆವರೆಗೆ ತಡೆಗೋಡೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದರು. ಈಗ ಆ ನಿರ್ಮಾಣ ಮಾಡಿಕೊಟ್ಟಂಥ ತಡೆಗೋಡೆಗಳೆಲ್ಲ ಕೊಚ್ಚಿಕೊಂಡು ಹೋಗಿದೆ ನಿನ್ನೆಯ ಮಳೆಗೆ. ಅದಕ್ಕೋಸ್ಕರ ನಾವು ತಹಸೀಲ್ದಾರಿಗೆ ಸಹ ಹೇಳಿದ್ದೇವೆ. ಮತ್ತು ನಿನ್ನೆ ಮೆಸ್ಕಾಮಿನವರು ಅಂದರೆ ಕರೆಂಟ್ ಎಲ್ಲ ನಮಗೆ ತುಂಬ ಸಮಸ್ಯೆ ಆಗಿತ್ತು. ಕೂಡಲೇ ನಾವು ಮೆಸ್ಕಾಮ್ಗೆ ಫೋನ್ ಮಾಡುವಾಗ ಬಂದು ಅವರು ನಮಗೆ ಸಹಾಯ ಮಾಡಿದ್ದಾರೆ. ಹಾಗೆಯೇ ನಮ್ಮ PDO ಸಹ ಇವತ್ತು ಬೆಳಿಗ್ಗೆ ಬಂದಿದ್ದಾರೆ, VA ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಗ್ರಾಮಸ್ಥರು ಸಹ ಎಲ್ಲ ಜನರನ್ನು ಸುರಕ್ಷಿತವಾಗಿ ಇರಿ ಅಂತೇಳಿ ಎಲ್ಲರನ್ನು ಇದು ಮನವರಿಕೆ ಮಾಡಿ, ನಾವು ಸಹ ನಿನ್ನೆ ನೈಟ್ 3:30 ಗಂಟೆ ರಾತ್ರಿವರೆಗೆ ಅವರ ಮನೆಗೆ ಭೇಟಿ ಕೊಟ್ಟು ಅವರನ್ನೆಲ್ಲ ಸುರಕ್ಷಿತವಾಗಿ ಇರಿ ಅಂತೇಳಿ ನಾವು ಹೇಳಿದ್ದೇವೆ. ಮತ್ತು ಇಲ್ಲಿ ಸುಂದರಗೌಡ ಅಗ್ಗಪಾಲ್ ಅಂತೇಳಿ ಅವರ ಮನೆಗೆ ಸಹ ನಾವು ಬಂದಿದ್ದೇವೆ. ಮತ್ತು ವಸಂತಗೌಡ ಬಾಗಿದಡಿ ಅವರ ಮನೆಗೆ ಹೋಗಿ ಅವರ ಒಂದು 25 ಅಡಿಕೆ ಗಿಡ, ಹಾಗೆ ಮತ್ತು ಒಂದು 3 ತೆಂಗಿನ ಮರ, ಅಲ್ಲಿಂದ ಕೆಳಗೆ ಸುಂದರಗೌಡ ದಡ್ಡುಗದ್ದೆ ಸುಂದರಗೌಡ ಅಂತೇಳಿ ಅವರ ಮನೆಗೆ ಹೋಗಿದ್ದೇವೆ. ಅವರ ಮನೆಯಲ್ಲಿ ಆ ಕಡೆ ಹೋಗುವಾಗ ಒಂದು ಕಣಿ ತೋಡು ಇದೆ, ಈ ಕಡೆ ಒಲೆ ಇದೆ, ಮತ್ತೊಂದು ಕಡೆ ಕಣಿ ಇದೆ. ಅವರಿಗೆ ಎಲ್ಲಿಗೂ ಸಹ ಹೋಗಲಿಕ್ಕೆ ಆಗ್ತಿರಲಿಲ್ಲ. ಅದಕ್ಕೆ ನಮಗೆ ಫೋನ್ ಮಾಡಿದರು, ನಮ್ಮನ್ನು ಒಮ್ಮೆ ಬಂದು ಬಚಾವ್ ಮಾಡಿ ಅಂತ ಹೇಳಿದರು. ಅದಕ್ಕೆ ನಾವು ಎಲ್ಲಿಂದ ಬರೋದು, ನಮಗೆ ಸಹ ಬರಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀವು ದನಗಳನ್ನು ಬಿಟ್ಟು ನೀನು ಬೇರೆ ಕಡೆ ಒಂದು ಎಲ್ಲಿಯಾದರೂ ಶಿಫ್ಟ್ ಅಲ್ಲಿಂದ ಮನೆಯಿಂದ ಓಡಿ ಹೋಗು ಅಂತ ಹೇಳಿದ್ದೇವೆ ನಾವು. ಅದಕ್ಕೆ ಅವನು ಬೇರೆ ಕಡೆಗೆ ಹೋಗಿ ಅವನು ಅಲ್ಲಿ ನಿಂತು ದನಗಳು 4-5 ದನಗಳಿದೆ. ಅವರ ಮನೆಯಲ್ಲಿ ಒಂದು ಸೋಲಾರಿನ ಒಳಗೆ ಸಾಧಾರಣ 1.5 ಕ್ವಿಂಟಲ್ ಅಡಿಕೆ, ಒಂದು 500 ತೆಂಗಿನ ಮರ ಅದೆಲ್ಲ ಬಲ್ಲಕ್ಕೆ ಕೊಚ್ಚಿಕೊಂಡು ಹೋಗಿದೆ. ಅದು ದಿನೇಶ್ ಗೌಡ ದಡ್ಡುಗದ್ದೆ. ಹೌದು, ಇದು ನೋಡಿ ಇಲ್ಲಿ ವಾಸ್ತವ ಪರಿಸ್ಥಿತಿ ಹೀಗಾಗಿದೆ ನಿನ್ನೆ ಅನ್ನುವಂಥದ್ದು. ಬನ್ನಿ ಹೋಗುವ, ಈ ನದಿ ಪಾತ್ರದ ಎರಡೂ ಕಡೆಯೂ ಕೂಡ ಏನಾಗಿದೆ ಅನ್ನುವಂಥ ನಿಮಗೆ ತೋರಿಸ್ತಾ ಹೋಗ್ತೀವಿ. ಸಂಪೂರ್ಣವಾಗಿ ಇಡೀ ಜಾಗವನ್ನು, ಇದರ ಅಕ್ಕಪಕ್ಕದ ಜಮೀನುಗಳನ್ನು ಕೊಚ್ಚಿಕೊಂಡು ಹೋಗಿದೆ ಅನ್ನುವಂಥದ್ದು. ನೋಡಿ ಅಲ್ಲಿ ನಿಮಗೆ ಒಂದಷ್ಟು ನದಿ ಪಾತ್ರದ ಪರಿಸ್ಥಿತಿಗಳನ್ನು ವಿವರಿಸ್ತಾ ಹೋಗ್ತೀವಿ. ನೋಡಿ ಇಲ್ಲೆಲ್ಲ ಕುಸಿದಿರುವಂಥದ್ದು, ಇದು ಸಂಪೂರ್ಣವಾಗಿ ಈಗ ಬಿರುಕು ಬಿಟ್ಟಿದೆ. ಇದು ಕೂಡ ಇವತ್ತು ನಾಳೆಯೋ ಕುಸಿತದೆ. ಇದು ಇಡೀ ನದಿ ಪಾತ್ರ, ಅಂದರೆ ಸೈಡನ್ನು ಸಂಪೂರ್ಣ ನೋಡ್ತಾ ಹೋದರೆ ಇಡೀ ನದಿ ಪಾತ್ರ ಪೂರ್ತಿಯಾಗಿ ಕುಸಿದುಕೊಂಡು ಹೋಗಿರುವಂಥದ್ದನ್ನು ನಾವು ಈಗ ನಿಮಗೆ ತೋರಿಸ್ತಾ ಇದ್ದೀವಿ ಹೇಗಾಗಿದೆ ಅನ್ನುವಂಥದ್ದು. ಭಾಳ ವಿಶೇಷವಾಗಿ ಇಡೀ ನದಿಯ ಇಕ್ಕೆಲಗಳಲ್ಲಿ ತಡೆಗೋಡೆ ಅಂತಿಲ್ಲ, ಕೆಲವು ಕಡೆ ತಡೆಗೋಡೆ ಇರುವಂಥದ್ದು ಕೂಡ ಕುಸಿದು ಹೋಗಿದೆ ಅನ್ನುವಂಥದ್ದು. ಈಗ ನಾವು ಹೋಗ್ತಾ ಇದ್ದೇವೆ, ಇಲ್ಲಿಯ ಪರಿಸ್ಥಿತಿ ವಾಸ್ತವ ಒಂದು ಪರಿಸ್ಥಿತಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ ಎಷ್ಟು ದೊಡ್ಡ ಮರ ಅಡ್ಡವಾಗಿ ಬಿದ್ದಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದ್ದೀವಿ. ಇಂತಹದ್ದು 100 ಮರಗಳು ನಿನ್ನೆ ಹೋಗಿವೆ ಇಲ್ಲಿಂದ ಅಂತಂದರೆ, ಕೊಚ್ಚಿಕೊಂಡು ಹೋಗಿದೆ. ಇದು ಕಡೆಯದಾಗಿ ಅಂದರೆ ನೀರು ಕಡಿಮೆ ಆಗುವಂಥ ಸಂದರ್ಭದಲ್ಲಿ ಬಿದ್ದಿರೋದ್ರಿಂದ ಇದೊಂದು ಉಳಿದಿದೆ ಅನ್ನುವಂಥದ್ದನ್ನು ಇಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ನೋಡಿ ತೋಟಕ್ಕೆ ನೀರು ನುಗ್ಗಿರೋದಕ್ಕೆ ಸಾಕ್ಷಿ ನೋಡಿ, ಎಲ್ಲ ತೋಟದ ಅಡಿಕೆ ಗಿಡದ ಬುಡ ಸಂಪೂರ್ಣವಾಗಿ ಮರಳಿನಿಂದ ಮುಚ್ಕೊಂಡು ಹೋಗಿದೆ. ಇದು ಕೊಳಂಬೆಯನ್ನು ನೆನಪಿಸುತ್ತೆ. ಕೊಳಂಬೆಯಲ್ಲೂ ಕೂಡ ಹೀಗೆ ಆಗಿತ್ತು 2019ರಲ್ಲಿ. ಇನ್ನೂ ಕೂಡ ಕೆಳಭಾಗಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ಮತ್ತೊಂದು ತಡೆಗೋಡೆಯ ಮೇಲ್ಭಾಗದಲ್ಲಿ ನಾವು ನಿಂತಿದ್ದೇವೆ, ನಿಮಗೆ ತೋರಿಸ್ತಾ ನೋಡಿ. ತಡೆಗೋಡೆಯ ಮೇಲ್ಭಾಗದಲ್ಲಿ ನಾವು ನಿಂತಿರುವಂಥದ್ದು, ಮತ್ತೊಂದು ತಡೆಗೋಡೆ ಇಲ್ಲೇ ಬಿದ್ದಿರುವಂಥದ್ದು. ಇದು ಬಹಳಷ್ಟು ಡೇಂಜರಸ್ ಸಿಚುವೇಷನನ್ನು, ನಿನ್ನೆಯ ಡೇಂಜರಸ್ ಸಿಚುವೇಷನ್ ಹೇಗಿತ್ತು ಅನ್ನುವಂಥದ್ದು ತೋರಿಸುವಂಥದ್ದಿದೆ ನೋಡಿ. ಇದು ಸಂಪೂರ್ಣವಾಗಿ ನಿನ್ನೆ ತಡೆಗೋಡೆ ಬಿದ್ದು ಆಗಿರುವಂಥ ಹಾನಿ. ಅದರ ಜೊತೆಗೆ ಅಲ್ಲೂ ಕೂಡ ತಡೆಗೋಡೆ ಕುಸಿದು ಬಿದ್ದಿರುವಂಥದ್ದು. ಇಡೀ ನದಿ ಪಾತ್ರ ಎಲ್ಲಿ ತನಕ ಇದೆ ಅಲ್ಲಿ ತನಕವೂ ಕೂಡ ಇಂತಹದ್ದೇ ಪರಿಸ್ಥಿತಿ ಅನ್ನುವಂಥದ್ದು ಇಲ್ಲಿನ ಜನರು ಹೇಳ್ತಾ ಇದ್ದಾರೆ ನೋಡಿ. ಅದರ ಜೊತೆಗೆ ಇಲ್ಲಿನ ಸ್ಥಳೀಯರನ್ನು ಕೂಡ ಮಾತನಾಡಿಸುವ. ಎಸ್, ನದಿ ಪಾತ್ರದ ಮತ್ತೊಬ್ಬರು ಇದ್ದಾರೆ, ಇಲ್ಲಿ ಅವರ ಮನೆಯ ಮುಂಭಾಗದ ತಡೆಗೋಡೆಯೂ ಕೂಡ ಕುಸಿದು ಬಿದ್ದಿದೆ. ಸರ್, ತಮ್ಮ ಹೆಸರು? ರವಿಚಂದ್ರ ಅಂತ, ರವಿ ಊರ್ಜೆ.
ನಿಮ್ಮ ಇಲ್ಲಿಯ ಹೆಸರು ಇಲ್ಲಿಗೆ ಇಲ್ಲಿಗೆ ಊರ್ಜೆ ಪೊಯ್ಯದಡ್ಡು ಅಂತ. ಊರ್ಜೆ ಬೊಯ್ಯದಾಡು. ಹಾ. ಏನಾಗಿತ್ತು ನಿನ್ನೆ ರಾತ್ರಿ? ಎಷ್ಟು ನಿನ್ನೆ ರಾತ್ರಿ ಒಂದು 6 ಗಂಟೆಗೆ ಸೌಂಡ್ ಕೇಳ್ತಿತ್ತು ಘಾಟಿಯಲ್ಲಿ. ಇಲ್ಲಿ ಮಳೆ ಬಂದಿರಲಿಲ್ಲ ಅವಾಗ. ಹಾ. ಆಮೇಲೆ ದಿಡುಪೆಯಿಂದ ನನಗೊಂದು ಕಾಲ್ ಬಂತು, ಅಲ್ಲಿ ಮಳೆ ಬಂದಿದ, ಏನು ಬಾರಿ ನೀರು ಬರ್ತಾ ಸೌಂಡ್ ಕೇಳ್ತಾ ಉಂಟು ದಿಡುಪೆಯಿಂದ. ಅದು ನೋಡುವಾಗ ಅದು ನಂದಿ ಕಡಸೆಯಿಂದ ಬಂದದ್ದು. ಮತ್ತೆ ನೋಡುವಾಗ ಇಲ್ಲಿ ಬರಬೇಕಾದ್ರೆ ಬರ್ತಾ ಉಂಟು ಅವಾಗ. ಮತ್ತೆ ಬಂದು ನೋಡ್ತಾ ಇದ್ದೀವಿ, ಬಂತು ಸೀದಾ ಮೇಲಣ್ಣ ನೀರು ಬಂತು, ನಮ್ಮ ಅಂಗಳಕ್ಕೆ ಬಂತು ಸೀದಾ. ಹೌದು. ಹಾಂ, ಮತ್ತೆ ನಾವು ಸ್ವಲ್ಪ ಅಡಿಕೆ ಬಳ್ಳಕ್ಕೆ ಹೋಗಿದೆ. ಹಾ. ಇದನ್ನೆಲ್ಲ ಹೇಗೆ ಆ ಕಡೆ ಹಾಕಿದ್ವಿ, ನಾವು ಟಾರ್ಪಾಲ್ ಮೇಲೆ ಹಾಕಿದ್ವಿ ಒಣಗ್ಲಿಕ್ಕೆ ಅಂತ. ಹೌದು. ಆಮೇಲೆ ಇಲ್ಲೆಲ್ಲ ಸೈಡೆಲ್ಲ ಜರ್ದು ಹೋಯ್ತು. ಹ್ಮ್. ಮೇಲ್ಗಡೆಯಿಂದ ಸ್ವಲ್ಪ ರೋಡ್ ಒಂದಿತ್ತು ಅಲ್ಲಿ, ಹ್ಮ್. ಅದು ಜರ್ದು ಹೋಯ್ತಲ್ಲ, ಅದು ರೋಡೇ ಇಲ್ಲ, ಈಗ ಇನ್ನು ದಾರಿ ಕೂಡ ಹೋಗ್ಲಿಕ್ಕೆ ಕಷ್ಟನೇ. ಆ ರೀತಿ ಆಗಿದೆ ಇಲ್ಲಿ. ನಮ್ಮ ತೋಟ ಎಲ್ಲ ಹೊಯ್ಗೆ ಬಿದ್ದೆಲ್ಲ, ಒಂದು 2 ಎಕರೆ ತೋಟ ಫುಲ್ ಹೊಯ್ಗೆಯಲ್ಲಿ ಮುಳುಗೋಗಿದೆ. ಹೊಯ್ಗೆಯಲ್ಲಿ ಮುಳುಗೋಗಿದೆ. ಕಳೆದ 19ರಲ್ಲಿ ಕೂಡ ಹಾಗೇನೆ. ನಮಗೇನು ಆವಾಗ ಏನು ಅನುದಾನ ಏನು ಕೊಡಲಿಲ್ಲ ಅವರು. ನಾವು ಕೈಯಿಂದ 30,000 ಖರ್ಚು ಮಾಡಿ ಹಿಟಾಚಿ ತಂದು ಹೊಯ್ಗೆ ತೆಗ್ದದ್ದು. ಹೋಗದವರೆಲ್ಲ ಆವಾಗ ನಂದು ಹೋಗಿದೆ, ನಮ್ಮ ಫೋಟೋವನ್ನು ತಗೊಂಡು ನಾನು ಕೊಡ್ತೇನೆ ಅಂತೇಳಿ ತಾಲೂಕು ಆಫೀಸ್ ಇದು ಕಂದಾಯ ಇಲಾಖೆ ಕೊಡ್ತೇನೆ ಅಂತೇಳಿ ಅದರಲ್ಲಿ ದುಡ್ಡು ಮಾಡಿದ್ದಾರೆ ಕಳ್ಸಾರಿ. ನಮ್ಮ ಫೋಟೋವನ್ನು ತಗೊಂಡು ಅವರು ದುಡ್ಡು ಮಾಡಿದ್ದಾರೆ. ಈ ರೀತಿ ಎಲ್ಲ ಆಗಿದೆ ಕಳ್ಸಾರಿ. ಈ ಸಾರಿ ಯಾರು ಬಂದಿಲ್ಲ, ನೋಡ್ಬೇಕಿನ್ನೀಗ. ಹಾಂ, ಪಂಚಾಯತ್ನವ್ರು ಬಂದರು, ಪಿ ಡಿ ಒನವ್ರು ಹೇಳಿದ. ಅವರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಮೆಂಬರ್ಗಳು ಮಾತ್ರ ಯಾರೂ ಬರಲಿಲ್ಲ. ಅವರಲ್ಲಿ ಏನಾದರೂ ನಮ್ಮ ಪ್ರಾಬ್ಲಮ್ ಕೂಡ ಕೇಳಿದ್ರು ಕೂಡ. ಈಗ ನಮಗೆ ಮಾಡಿದ ರೋಡೊಂದು ಬಂದಾಗಿದೆ, ಇನ್ನೊಂದು ರೋಡ್ ಈಗ ಮಾಡಿದ್ದೇವೆ. ಅದಕ್ಕೆ ಮಳೆಗಳು ಈಗ ಫಸ್ಟ್ ಟೈಮ್ ಮಾಡಿದಷ್ಟೇ. ಅದಕ್ಕೆ ಅನುದಾನ ಏನಾದರೂ ಕೊಡಿ, ಅದು ಪಂಚಾಯತ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇವೆ. ನಾವು ಕ್ರಾಯಕ ಪಟ್ಟ ಲ್ಯಾಂಡನ್ನು ತಗೊಂಡು ಅದೆಲ್ಲ ನಮ್ಮ ಒಂದು ರೆಕಾರ್ಡ್ ಮಾಡಿ ಈಗ ಪಂಚಾಯತಿಗೆ ಕೊಟ್ಟಿದ್ದೇವೆ. ಈಗ ಮೊನ್ನೆ ಅನುದಾನ ಏನಾದರೂ ಕೊಡುವಾಗ ಮೆಂಬರ್ಗಳೆಲ್ಲ ಪಿ ಡಿ ಹೇಳಿದ್ರು, ಎಲ್ಲ ಅರ್ಜಿ ಎಲ್ಲ ಕೊಡಿ ಅಂತ. ಅರ್ಜಿ ಎಲ್ಲ ಕೊಟ್ಟಿದ್ದೇವೆ. ಈಗ ಉದ್ಯೋಗ ಇದು NREGಯಲ್ಲಿ ಅದು ಬಾರಿ ಈಗ ಪಬ್ಲಿಕ್ ಕೆಲಸದಲ್ಲಿ ಕಷ್ಟ ಉಂಟು ಅಂತ ಈಗ ಬಂದು ಹೇಳಿದರು. ಇನ್ನು ಇದರಲ್ಲಿ ಸಾಮಾನ್ಯ ಇದರಲ್ಲಿ ದುಡ್ಡು ಏನು ಇರಲಿಲ್ಲ ಅಂತೆ. ಈಗ ಏನಂತ ನೋಡಬೇಕು. ಈಗ ನಮಗೆ ಮಳೆ ಬಂದರೆ ನಡ್ಕೊಂಡೇ ಹೋಗಬೇಕು. ಒಂದು ಮಳೆ ಬಂದರೆ ನಾವು ಏನೇ ಇದ್ರೂ ಹೊತ್ಕೊಂಡೇ ಹೋಗಬೇಕು. ಅದೊಂದು ಭಾರಿ ದೊಡ್ಡ ಪ್ರಾಬ್ಲಮ್ ನಮಗೀಗ. ಹೊಳೆಯಿಂದಲೂ ರೋಡು ಓಡಿ ಹೋಗ್ಲಿಕ್ಕೂ ಗೊತ್ತಿಲ್ಲ ನಾವು ಇಲ್ಲಿಂದ. ನಿನ್ನೆ ಪ್ರವಾಹದ ತೀವ್ರತೆ ಎಷ್ಟಿತ್ತು ಅನ್ನೋದಕ್ಕೆ ಈ ತೆಂಗಿನ ಮರದ ಬುಡದಲ್ಲಿ ನಿಂತಿರುವಂತಹ ಆ ಒಂದು ಬಳ್ಳಿಗಳು, ಗಿಡಗಳು, ಮರ ಎಲ್ಲವೂ ಕೂಡ ಸಾಕ್ಷಿ. ನೋಡಿ ಎಷ್ಟು ಇಡೀ ತೋಟದ ಎಲ್ಲ ತೆಂಗಿನ ಬುಡದಲ್ಲಿಯೂ ಕೂಡ ಆ ಒಂದು ಬಳ್ಳಿ ಗಿಡಗಳು ಬಂದು ನಿಂತಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಬಹಳ ತೀವ್ರತರದ ಪ್ರವಾಹ ಇಲ್ಲಿ ಬಂದಿತ್ತು ಅನ್ನೋದಕ್ಕೆ ಸಾಕ್ಷಿಯ ರೂಪದಲ್ಲಿದೆ. ಇದು ಬಹಳ ವಿಶೇಷವಾಗಿ ಬಹಳ ಆತಂಕವನ್ನು ಕೂಡ ಮೂಡಿಸಿದೆ ನಿನ್ನೆ ಅನ್ನುವಂಥದ್ದಕ್ಕೆ ಸಾಕ್ಷಿ ರೂಪದಲ್ಲಿ ಇಲ್ಲಿ ಇರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದ್ದೇವೆ. ನೋಡಿ, ಇದೀಗ ಇದರ ತೋಟದ ಒಳಭಾಗದಿಂದ ಹೋಗ್ತಾ ಇದ್ದೇವೆ. ನೋಡಿ ಹೇಗೆ ಬಂದು ನಿಂತಿದೆ ಅಂತ ತೋರಿಸ್ತಾ ಇದೆ. ನೋಡಿ ಇದು ನೋಡಿ, ಪೂರ್ತಿ ಬಂದು ಇದೊಂದು ಇಂಥ ಅಡಿಕೆ ಗಿಡಗಳು ಕೂಡ ತುಂಬ ಜನರದ್ದು ಇಲ್ಲಿ ಹೋಗಿದೆ. ಇದು ವಾಸ್ತವ ಪರಿಸ್ಥಿತಿಯಲ್ಲಿದ್ದು ಹೇಗಿದೆ ಅನ್ನುವಂಥ ನಿಮಗೆ ತೋರಿಸ್ತೀವಿ. ಮತ್ತೆ ಮಳೆ ಬರ್ಬೋದು ಅನ್ನುವಂಥ ಆತಂಕ ಇಲ್ಲಿನವರದ್ದು. ಸಂಪೂರ್ಣ ಒಳಭಾಗ ಇಂಥ ಮರಳು ಮಿಶ್ರಿತ, ಅಂದರೆ ಸಂಪೂರ್ಣವಾಗಿ ಮರಳುಗಳಿಂದ ಕೂಡ್ಕೊಂಡಿದೆ ಇಡೀ ತೋಟ. ಕೊಳಂಬೆಯನ್ನು ಈ ಹಿಂದೆ ನೋಡಿದವರಿಗೆ ಅದರ ಅನುಭವ ಆಗಿದೆ. ಅಂಥದ್ದೇ ಪರಿಸ್ಥಿತಿ ಈಗ ದಿಡುಪೆಯ ಸುತ್ತಮುತ್ತ ನಿರ್ಮಾಣ ಆಗಿರುವಂಥದ್ದು. ಹೇಗಾಗಿದೆ ಅನ್ನುವಂಥ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಸುದ್ದಿ ನ್ಯೂಸ್ ಮಾಡ್ತಾ ಇದೆ. ಭಾಳ ವಿಶೇಷವಾಗಿ ಬಹಳಷ್ಟು ಕಡೆ ಇಂತಹದೊಂದು ಬಹುದೊಡ್ಡ ಸಮಸ್ಯೆ ಈಗ ಎದುರಾಗಿದೆ. ನೋಡಿ, ಇದೀಗ ತಡೆಗೋಡೆಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಕೂಡ ಅದರ ಅಡಿಭಾಗ ಸಂಪೂರ್ಣ ಸೀಳ್ಕೊಂಡಿದೆ. ಅದು ಕೂಡ ಆ ಒಂದು ಭೀತಿ ಇದೆ. ಮೇಲ್ಭಾಗದಲ್ಲಿ ಒಬ್ಬರು ನಿಂತಿದ್ದಾರೆ ನೋಡಿ, ಅವರ ಮನೆಯ ಸಮೀಪಕ್ಕೂ ಕೂಡ ನಿನ್ನೆ ನೀರು ಬಂದಿತ್ತು. ಬಹಳಷ್ಟು ಸಮಸ್ಯೆಗಳು ಎದುರಾಗಿತ್ತು. ಆ ಸಮಸ್ಯೆಗಳನ್ನು ಹೇಗೆ ಅವ್ರ ಹತ್ರ ಕೇಳೋದು ಅಂತ ಗೊತ್ತಿಲ್ಲ. ಈಗ ನೋಡು, ಅಲ್ಲಿ ದಾಟ್ಕೊಂಡು ಹೋಗ್ಬೇಕು, ಅವ್ರ ಹತ್ರ ಹೋಗ್ತೇವೆ. ದಾಟುವಂಥ ಪರಿಸ್ಥಿತಿ. ನಿಮಗೆ ವಾಸ್ತವ ಚಿತ್ರಣವನ್ನು ತೋರಿಸ್ತಾ ಇದ್ದೀವಿ. ಇದೀಗ ಆ ಮೇಲ್ಭಾಗದಲ್ಲಿ ನಮಗಿಂತ ಮೇಲೆ, ಅಂದರೆ ನಾವೀಗ ನಿಂತಿದ್ದೀವಿ, ನಮಗಿಂತ ಮೇಲ್ಭಾಗದಲ್ಲಿ ನಿನ್ನೆ ನೀರು ಹರಿದು ಬಂದಿತ್ತು ಅನ್ನುವಂಥದ್ದು. ಅಲ್ಲಿ ಅವ್ರು ನಿಂತ್ಕೊಂಡಿದ್ದಾರೆ ನೋಡಿ. ಅವರಿಗಿಂತ ಮೇಲ್ಭಾಗದಲ್ಲಿ ಆ ಒಂದು ಅಡಿಕೆ ಗಿಡ ಅವರು ಎಷ್ಟು ಎತ್ತರ ಇದ್ದಾರೆ, ಅಲ್ಲಿ ಆ ತನಕ ನೀರು ಹರಿದು ಬಂದಿತ್ತು ಅನ್ನುವಂಥದ್ದನ್ನು ಇಲ್ಲಿ ಅವರು
ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇಲ್ಲಿ ಸ್ಥಳೀಯರಿದ್ದಾರೆ, ಆ ಮನೆಯವರು. ಸರ್, ನಿಮ್ಮ ಹೆಸರೆಂತ? ವಸಂತ. ಎಂತ ಆಯ್ತು ನಿನ್ನೆ ಮಳೆ ಬಂದು ಎಲ್ಲ ತೆಂಗಿನ ಗಿಡ ಎಲ್ಲ ಇದು ಆಗಿದೆ, ಜರಿದೆಲ್ಲ ಹೋಗಿದೆ. ಎಷ್ಟು ಹೋಗಿದೆ? ನಮ್ಮದು ಕಳೆದ ವರ್ಷ 2019ರಲ್ಲಿ ಸಾಧಾರಣ ಒಂದು 30-35 ತೆಂಗಿನ ಗಿಡ ಎಲ್ಲ ಹೋಗಿದೆ. ಈ ಸಲ ಸಾಧಾರಣ ಒಂದು 5-6 ಅಡಿಕೆ ಇದು ತೆಂಗಿನ ಗಿಡ ಹೋಗಿದೆ. ಅದರೊಟ್ಟಿಗೆ ಒಟ್ಟಿಗೆ ತೆಂಗಿನ ಗಿಡ ಎಲ್ಲ ಒಂದು 2-3 ದೊಡ್ಡ ಮರವೆಲ್ಲ ಹೋಗಿದೆ. ಮತ್ತೆ ಗಿಡಗಳೆಲ್ಲ ನೆಟ್ಟಿದ್ದು 7-8 ಗಿಡಗಳು ಹೋಗಿದೆ. 7-8 ಗಿಡಗಳು ಹೋಗಿದೆ. ಈಗ ನಿನ್ನೆ ಮನೆಯ ಒಳಭಾಗಕ್ಕೆ ಅಥವಾ ಮನೆಯ ಸಮೀಪಕ್ಕೆ ನೀರು ಬಂದಿತ್ತಾ? ಮನೆಯ ಒಳಭಾಗಕ್ಕೆ ಬರಲಿಲ್ಲ, ಮನೆಯ ಸಮೀಪಕ್ಕೆ ಬಂದಿದೆ. ನಿನ್ನೆ ಒಂದು ಎಷ್ಟು ನಿಮ್ಮ ಅಡಿಕೆ ಎಲ್ಲ ಹೋಗಿದೆ? ಯಾವ್ದು ನಮ್ದು ಅಡಿಕೆ ಹೋಗ್ಲಿಲ್ಲ, ಅಡಿಕೆ ಮರ ಹೋಗಿದೆ ಇಷ್ಟೇ. ಅಡಿಕೆ ಎಷ್ಟು? ಅಡಿಕೆ ಮರ ಒಂದು 4-5 ಹೋಗಿದೆ ನೋಡಿ, ಅಲ್ಲಿ ಕಾಣ್ತಿದೆಲ್ಲ. ಈಗ ಅದೆಲ್ಲ ಉಳಿಯುವಂತ ಮರಗಳೆಲ್ಲ ಇನ್ನು ನೋಡಿ ಇಲ್ಲಿ ಕೂಡ ಉಳಿಯುವಂತ ಮರ ಅಲ್ಲ, ಅದ್ಯಾವುದು ಕೂಡ ಉಳಿಯುವಂತ ಮರ ಅಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ ಇವರು. ನೋಡಿ, ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ನೋಡಿ ಹೇಗಿದೆ ಅನ್ನುವಂತ ನಿಮಗೆ ತೋರಿಸ್ತಾ ಇದೀವಿ. ಏನಣ್ಣ? ಇಲ್ಲಿಗೆ ಒಂದು ತಡೆಗೋಡೆಯ ನಿರ್ಮಾಣ ಮಾಡುವಂತ ವ್ಯವಸ್ಥೆ ಮಾಡಿಕೊಡ್ಬೇಕಂತ. ಇಲ್ಲಿ ಅಡಿಕೆ ಗಿಡ ಮತ್ತೆ ತೆಂಗಿನ ಗಿಡ ಎಲ್ಲ ತುಂಬಾ ಬಲ್ಲಕ್ಕೆಲ್ಲ ಹೋಗಿದೆ. ಇಲ್ಲಿ ಹತ್ತಿರದಲ್ಲಿದೆ, ಇನ್ನು ಒಂದು 10-25 ಮೀಟರ್ ದೂರ ಇರುವುದು ಮನೆ ಹಾನಿ ಆಗ್ಲಿಕ್ಕೆ. ಮನೆಗೆ ಈಗ ಎಷ್ಟು 20 ಮೀಟರ್ ಅಷ್ಟೇ ಇರೋದು. ಮತ್ತು ಅಡಿಕೆ ಇದಕ್ಕೆ ಅಟ್ಟಿಗೆ ಮಾತ್ರ 3 ಮೀಟರ್ ಇರೋದು. ಈಗ ಕಾಣ್ತಿಲ್ಲ ಎಲ್ಲ ಇವಾಗಿ. ಸರಿ, ಮತ್ತೆ 2019ರಲ್ಲಿ ನಾವು ಇದಕ್ಕೆಲ್ಲ ಅರ್ಜಿ ಹಾಕಿದ್ದೇವೆ ತಡೆಗೋಡೆಗೆ ಅಂತ. ಎಲ್ಲ 7-8 ಕಡೆಯಲ್ಲಿ ತಡೆಗೋಡೆ ಮಾಡಿದ್ದಾರೆ. ಇಲ್ಲಿ ನಮಗೆ ಮಾಡ್ತೇನೆ ಅಂತ ಸರ್ವೆ ಮಾಡಿಕೊಂಡು 2 ಸಲ ಸರ್ವೆ ಮಾಡಿಕೊಂಡು ಮತ್ತೆ ಎಲ್ಲ ಪಾಯ ಎಲ್ಲ ತೆಗೆದು ಅಲ್ಲಿ ಬಿಟ್ಟು ಹೋಗಿದ್ದಾರೆ. ಇದು ಇದು ಅಂತ ನಮಗೆ ಗೊತ್ತಿಲ್ಲ. ಎಸ್, ಇನ್ನೊಂದು ಮನೆ ದಡ್ಡುಗದ್ದೆಯ ಸುಂದರಗೌಡರದ್ದು. ನೋಡಿ, ಇದು ಅವ್ರದ್ದು ಸುಂದರಗೌಡ. ಅವರನ್ನ ದಿನೇಶ್ ಗೌಡ ಅಂತ, ಅವ್ರ ಅಫಿಷಿಯಲ್ ನೇಮ್ ದಿನೇಶ್ ಗೌಡ ಅಂತ, ಅವರನ್ನು ಸುಂದರಗೌಡ ಅಂತ ಕೂಡ ಕರೀತಾರೆ ಇಲ್ಲಿನವರು. ಇದು ನೋಡಿ, ಇದು ಸುಮಾರು 50,000ದಷ್ಟು ಅಂದರೆ 1 ಕ್ವಿಂಟಾಲ್ನಷ್ಟು ಅಡಿಕೆ, ಮತ್ತೊಂದು 5-6 ಸಾವಿರದಷ್ಟು ತೆಂಗು, 1-1.5 ಸಾವಿರ 2 ಸಾವಿರದಷ್ಟು ತೆಂಗು ಇಲ್ಲಿ ಕೊಚ್ಕೊಂಡು ಹೋಗಿದೆ ಅನ್ನುವಂಥದ್ದು ವಾಸ್ತವ. ಯಾಕೆಂತಂದರೆ ಇಲ್ಲಿ ಮೇಲ್ಭಾಗಕ್ಕೆ ನೀರು ಬಂದಿತ್ತು, ಸಂಪೂರ್ಣ ಇಲ್ಲಿ ನೀರು ಬಂದಿತ್ತು. ನೋಡಿ, ಆ ಒಂದು ಸೋಲಾರ್ನ ಅಡಿ ಭಾಗವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದು ಅಲ್ಲೆಲ್ಲ ಕೂಡ ನೀರು ಬಂದಿತ್ತು. ಹೇಗೆ ನೀರು ಬಂದಿತ್ತು ಅನ್ನುವಂಥದ್ದು ನಿಮಗೆ ವಿವರಿಸ್ತಾ ಇದ್ದೀವಿ. ಅದರ ಜೊತೆಗೆ ಇಡೀ ಅವರ ಮನೆಯ ಎದುರು ಭಾಗ, ಪುಟ್ಟ ಮಕ್ಕಳಿರುವಂಥ ಒಂದು ಸ್ಥಳ, ಮನೆಯ ಎದುರು ಭಾಗವು ಕೂಡ ನೀರು ಬಂದಿತ್ತು. ನೋಡುವ, ಇಲ್ಲಿ ಮಾತಾಡಿಸುವ. ಸರ್, ಎಷ್ಟೊತ್ತಿಗೆ ನೀರು ಬಂದದ್ದು? ನೀವು ನಿರೀಕ್ಷೆ ಮಾಡಿದ್ರೆ ಮಳೆಗಾಲ ಮುಗೀತು? ಹೌದು. ನಾನು ಎನಿಸಲಿಲ್ಲ ಎಷ್ಟು ನೀರು ಬರ್ತದೆ ಅಂತ ಎನಿಸಿಲ್ಲ, ಮಾಮೂಲು ಅಂತ ಎನಿಸ್ಕೊಂಡೆ. ಒಂದು 6:30 ಗಂಟೆ ಸ್ಟಾರ್ಟ್ ಆಗಿದೆ ಮಳೆ. 6:30 ಗಂಟೆಯಿಂದ 7:30ವರೆಗೆ ಮಳೆ ಬಂತು. 7:15 ನೀರು ಬಂತು. ನಾನು ಊಟ ಮಾಡ್ತಾ ಇದ್ದೆ 7:30 ಗಂಟೆಗೆ, ಬೇಗ ಮಲಗುದು ಅಂತ. ನಾನು ಒಬ್ಬನೇ ಅಂತ, ಇವರು ಇರಲಿಲ್ಲ, ಅವರು ಕಟೀಲಿಗೆ ಹೋಗಿದ್ದರು. ಹಾಗೆ ಊಟ ಮಾಡ್ತಿರುವಾಗ ನನಗೆ ನೀರಿದು ಸ್ಮೆಲ್ ಬಂತು. ಏನಂತ ಬಾಗಿಲು ತೆಗೆದು ನೋಡುವಾಗ ಅಂಗಳಕ್ಕೆ ಬಂತು ನೀರು ಒಮ್ಮೆಲೆ. ನಾನು ಇದರಲ್ಲಿ ಹೋದ್ರೆ ನಾನು ಕೆಡ್ತೇನೆ ಅಂತ ಹೇಳಿ ಇಂದಿನ ಬಾಗಿಲ ಹತ್ರ ನಾನು ಹೋದೆ. ಹಿಂದೆ ಹೋಗುವಾಗ ದನಗಳನ್ನು ಕರೀಲಿಕ್ಕೆ ಶುರು ಮಾಡಿದ್ದು ನಾನು ಬಾಗಿಲಾಗುವಾಗ. ಅಟ್ಟಿಗೆ ನೀರು ಬಂತು. ಓದುವಾಗ ನನ್ನ ತೋಟದಲ್ಲಿ ಒಮ್ಮೆ ಬಿದ್ದು 1-2-3 ಹೆಜ್ಜೆ ಹೋದೆ ನಾನು ಬಲ್ಲಕ್ಕೆ. ಅಡಿಕೆ ಮರ ಸೇಫ್ಟಿಯಲ್ಲಿ ನಾನು ಇಟ್ಕೊಂಡು ನಾನು ಬಚಾವಾದೆ ಸರ್. ಬಚಾವಾಗಿದೆ. ಎಷ್ಟು 2019ರಲ್ಲಿ ಹೀಗೆ ಬಂದಿತ್ತು ಸರ್. 2019ರಲ್ಲಿ ಹೀಗೆ ಬಂದಿತ್ತು. ಎಷ್ಟು ಲಾಸ್? ಯಾವಾಗ? ನಿನ್ನೆ ಒಂದು 50,000 ಲಾಸ್. 50,000 ಜಾಸ್ತಿ ಆಗಿ ಲಾಸ್ ಆಗಿದೆ. ಅವರೆಲ್ಲ ನನ್ನ ಹೆಂಡತಿ ಮಕ್ಕಳು ಯಾರು ಇರಲಿಲ್ಲ. ಅದು ಕೂಡ ಸೇಫ್ಟಿ ನನಗೆ ಇರೋದೇ ಒಳ್ಳೇದಾಯಿತು. ನನಗೆ ಇರೋದೇ ಒಳ್ಳೇದಾಯಿತು. ಇಲ್ಲಾಂದರೆ ನನ್ನ ಕೈಯಿಂದ ಬಚಾವಲಿಕ್ಕೆ ಸಾಣಿಸಿರ್ಲಿಲ್ಲ ಮಕ್ಕಳು. ಹಾಗೆ ಮನೆ ಒಳಗಡೆ ಬಂತ ನೀರು? ಇಲ್ಲ, ಅಂಗಳಕ್ಕೆ ಒಳಗೆ ಬಂತು. ನಾನು ಅಲ್ಲಿ ತೋಟದಲ್ಲಿ ನನಗೆ ಹೋಗ್ಲಿಕ್ಕೆ ಆಗಿಲ್ಲ, ಸುತ್ತಮುತ್ತ ನೀರೆಲ್ಲ ಬಂತು. ಅಷ್ಟೊತ್ತಿಗೆ ಹೊರಗಡೆ ಹೋಗಿದ್ದೇನೆ. ಮತ್ತೆ ಮನೆ ಸೇರ್ಲಿಲ್ಲ ನೀವು? ಮನೆ ಸೇರ್ಲಿಲ್ಲ. ಮತ್ತೆ ನೀರು ರಾತ್ರಿ ನೀರು ಕಡಿಮೆ ಆದ ನಂತರ ಪಂಚಾಯತ್ ಸದಸ್ಯ ಕೇಶವ MK ಅವರೊಟ್ಟಿಗೆ ನಾನು ಬಂದೆ. ಮನೆಗೆ ಒಮ್ಮೆ ಹೋಗುವ, ದನಗಳು ಏನಾಗಿದೆ ಅಂತ ಗೊತ್ತಿಲ್ಲ. ಅಷ್ಟು ನನಗೆ ಹೊತ್ತಿಗೆ ನನಗೆ ಏನು ತಲೆ ಏನು ಕೆಟ್ಟು ಹೋಗಿದೆ ನಿನ್ನೆ. ಕೆಟ್ಟು ಹೋಗಿದೆ. ಈಗ ಹೇಗೆ ಇಷ್ಟೊಂದು ಲಾಸ್ ಆಗಿದೆ? ಅದೇ 50,000 ಲಾಸ್ ಆಗಿದೆ. ನನಗೆ ಬೇಕಿತ್ತು ತಡೆಗೋಡೆ, ಮೈನ್ ತಡೆಗೋಡೆ ಆದರೆ ನನಗೆ ಸೇಫ್ಟಿ ಅಂತ. ತಡೆಗೋಡೆ 2019ನೇ ಇಸ್ವಿಯಲ್ಲಿ ನನಗೆ ಪೂಂಜಿ ಅವರು ಹೆಲ್ಪ್ ಮಾಡಿದ್ದಾರೆ, ತಡೆಗೋಡೆ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ನಾವು ಬಚಾವಾಗಿದ್ದೇವೆ. ಅದು ಇಲ್ಲ ಇದ್ದರೆ ನಾವು ಒಂದು ತೋಟ ಸಂತೆ ಇರಲಿಕ್ಕಿಲ್ಲ.
ಅದ್ರಲ್ಲಿ ತುಂಬಾ ಬಿದ್ದಿದೆ ಈಗ. ಬಿದ್ದಿದೆ. ಅದರಲ್ಲಿ ಆ ಕೂಡ ತಡೆಗೋಡೆ ಇವತ್ತು ನಿಮ್ಮನ್ನು ಬಚಾವ್ ಮಾಡಿದೆ. ಬಚಾವ್ ಮಾಡಿದೆ. ಹಾಗೆ ಇನ್ನೂ ಸಹ ಮಾಡಬೇಕಂತ ನನ್ನ ಒಂದು ಮನವಿ ಸರ್. ಓಕೆ ಅಮ್ಮ, ನಿನ್ನೆ ನೀವು ಇರಲಿಲ್ಲ, ಕಟೀಲಿಗೆ ಹೋಗಿದ್ರಿ, ಏನು ಹೇಳ್ತೀರಿ? ಅಂದರೆ ನನಗೆ ಇವರು 5ವರೆಗೆ ಫೋನ್ ಮಾಡಿದರು. ನಾನು ಅಷ್ಟಿಗೆ ತಲುಪಿ ಆಗಿದೆ ಅಲ್ಲಿ, ನಾವು ತಲುಪಿದಂತ ಹೇಳಿದೆ. ಮತ್ತು ತುಂಬ ಇವರು ಕಾಲ್ ಮಾಡಿದರು. ನನಗೆ ಅಲ್ಲಿ ಎತ್ತಲಿಕ್ಕಾಗಲಿಲ್ಲ. ಒಂದು 10-20 ಜನ ಆಗಿರ್ಬೋದು. ನನ್ನ ಅಪ್ಪ ಅಮ್ಮನ ಜೊತೆ ಇವ್ರ ಮಕ್ಕಳೆಲ್ಲ ನಾವು ಒಟ್ಟಿಗೆ ಹೋಗಿದ್ವಿ ಅಲ್ಲಿ. ಇವರು ನಾವು ಸಾಧಾರಣ 9:40ಗೆ ಫೋನ್ ಮಾಡುವಾಗ ಇವರು ಅಳ್ತಿದ್ರು. ನಾನು ಬದುಕುವುದಿಲ್ವಾ, ಹಾಗೆ ಆಗ್ತುಂಟು, ನನಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ, ನೀವು ಎಲ್ಲಿದ್ದೀರಾ ಅಂತ. ಅದಕ್ಕೆ ಅಪ್ಪ ಹೇಳಿದ್ರು, ನೀನೀಗ ಅಳಬೇಡ, ಏನಾಗಲಿಕ್ಕಿಲ್ಲ, ಸೇಫಾಗಿ ಇರ್ತಾರೆ, ಒಬ್ಬರಲ್ವ, ನೀವೆಲ್ಲ ಇಲ್ಲಿದ್ದೀರಲ್ಲ, ಅದು ಬಚಾವ್. ಅಂದರೆ ನಿನ್ನೆ ನಾವು ಕಟೀಲಿಗೆ ಹೋಗೋರಲ್ಲ, ಶುಕ್ರವಾರ ಹೋಗೋದಂತ ಡಿಸೈಡ್ ಮಾಡಿದ್ವಿ. ಆದರೂ ನನಗೆ ಏನೋ ಮನಸ್ಸಾಯ್ತು, ಇವತ್ತೇ ಕಟೀಲಿಗೆ ಹೋಗು, ಲಲಿತಾ ಪಂಚಮಿ ಅಲ್ಲ, ಇವತ್ತು ದೇವಸ್ಥಾನಕ್ಕೆ ಹೋಗುವ ಅಂತ. ಹಾಗೆ ನಾನು, ನನ್ನ 2 ಮಕ್ಕಳು, ಹಾಗೆ ನನ್ನ 2 ಅತ್ತಿಗೆ ಮಕ್ಕಳು, ಇವರನ್ನು ಎಲ್ಲರನ್ನು ಕರ್ಕೊಂಡು ನಾವು ಹೋದ್ವಿ ತಂದೆ ತಾಯಿ ಜೊತೆ. ಅಷ್ಟೊತ್ತಿಗೆ ಅಪ್ಪ ಹೇಳಿದ್ರು, ನೀನು ನಿಜವಾಗ್ಲೂ ನೀನು ಇಲ್ಲಿ ಬಂದಿದ್ರೆ ಸೇಫ್ ಆದ್ನಿ, ನೀವು ಮಕ್ಕಳೆಲ್ಲ, ಇಲ್ಲಾಂದರೆ ನಿಮ್ಮ ಮಕ್ಕಳನ್ನು ನೀವು ಕಳ್ಕೊಳ್ಬೇಕಿತ್ತು, ಆದರೆ ನಿನ್ನ ಅತ್ತಿಗೆ ಮಕ್ಕಳನ್ನು ಕಳ್ಕೊಳ್ಬೇಕಿತ್ತು ಅಂತ ಅವರು ಅಪ್ಪನೇ ತುಂಬ ಬೇಸರ ವ್ಯಕ್ತಪಡಿಸಿ. ರಾತ್ರಿ ಬರೋದಂತಿತ್ತು, ಅಂದರೆ ಎಲ್ಲಿ ಹೋಗ್ಬೇಕಂತ ಗೊತ್ತಾಗಲಿಲ್ಲ. ರಾತ್ರಿ ನೀರೆಲ್ಲ ತುಂಬ ಇದ್ದರೆ ಬೇಡ, ನೀವು ಇವತ್ತಿನ ಮಲಗಿ, ಅವ್ರು ಬೇರೆ ಮನೇಲಿ ಇವತ್ತು ಒಂದಿನ ಮಲಗಲಿ, ಅಂದರೆ ಅಕ್ಕಪಕ್ಕವ್ರು ಬರ್ತಾರಲ್ಲ, ಅವರು ಈಗ ಸೇಫ್ ಆಗ್ತಾರೆ, ನೀವು ಹೋಗೋದು ಬೇಡ, ಇವತ್ತು ನಾಳೆ ಬೆಳಿಗ್ಗೆ ಎದ್ದು ಹೋಗಿ, ನಾವೆಲ್ಲ ಬರ್ತೇವೆ ಅಂತ ಹೇಳಿದ್ರು. ಅಷ್ಟು ಇದ್ದಿದ್ರು ಅಂತ. ಹಾಗೆ ನಾವು ಅಲ್ಲಿ ಮನೆಯಲ್ಲೇ ಕೂತ್ಕೊಂಡ್ವಿ ರಾತ್ರಿ. ಅದು ನಮಗೂ ನಿದ್ದೆ ಬರಲಿಲ್ಲ. ಅಂದರೆ ರಾತ್ರಿ ಮತ್ತೆ ನೀರು ಬಂದರೆ ಏನು ಮಾಡೋದು. ನಮಗಿದು ಪ್ರತಿ ಅನುಭವ ಆಗಿದೆ. ಪ್ರತಿ ಸಲ ಇಲ್ಲಿ ಮಳೆ ಬರಬೇಕಾದ್ರೆ ರಾತ್ರಿ ನಾವು 12 ಗಂಟೆ, 1 ಗಂಟೆ, 2 ಗಂಟೆ ರಾತ್ರಿಗೂ ಲೈಟ್ ಹಾಕಿ ಟಾರ್ಚ್ ಎಲ್ಲ ಹಾಕಿ ನೋಡೋದು ಎಷ್ಟು ನದಿಯಲ್ಲಿ ನೀರು ಬಂತು ಅಂತ. ಅಂದರೆ ಈ ಸೇತುವೆ ಈಗಿಲ್ಲ, ಹಳೆಗೆ ಅದು ಕೊಚ್ಕೊಂಡು ಹೋಗಿದೆ ನಿನ್ನೆ ಮಳೆಗೆ. ಅಂದರೆ ಅದಕ್ಕೆ ಲೈಟ್ ಹಾಕಿ ನೋಡೋದು ಎಷ್ಟು ನೀರು ಬಂತು ಅಂತ. ಕಾಣ್ತಿತ್ತಲ್ಲ, ಓ ಸ್ವಲ್ಪ ಕಡಿಮೆ ಆಯಿತು, ಇನ್ನು ನಾವು ಮಲಗು ಅಂತೇಳಿ ಮಲಗಿದ್ದು ಎಷ್ಟೋ ಸಲ ಉಂಟು. 4 ಗಂಟೆ ಹೊತ್ತಿಗೆ ನೀರು ಸೌಂಡ್ ಕೇಳೋದು ನಿದ್ದೆಯಿಂದ ಎದ್ದಾಗ. ನೋಡುವಾಗ ನೀರು ತುಂಬ ಬರ್ತಲ್ಲ, ಅವಕ್ಕೆ ಕೂತ್ಕೊಳ್ಳೋದು ಬೆಳಿಗ್ಗೆ ತನಕ, ಯಾವಾಗ ನೀರು ಕಡಿಮೆ ಆಗುತ್ತೆ ಅಂತ. ಮೇಲೆ ಬರುತ್ತಾ ಅಂತ ಟೆನ್ಷನ್ ಆಗುತ್ತೆ. ಎಲ್ಲಿ ಹೋಗೋದು, ಬೇರೆಯವ್ರ ಮನೆಗೆ ಹೋಗ್ಬೋದು, ಅಲ್ಲಿ ಕೂಡ ನೀರೆಲ್ಲ ಕಡೆ ಬರುತ್ತಲ್ಲ. ನಮಗೆ ಸೇಫ್ ಜಾಗ ಇನ್ನೊಂದಿದೆ ಅಲ್ಲಿ ಆ ಕಡೆ, ಅಂದರೆ ಮಾರ್ಗದ ವ್ಯವಸ್ಥೆ ಇರೋದ್ರಿಂದ ಅಲ್ಲಿ ಕೂಡ ಮನೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ. ಇಲ್ಲಾಂದರೆ ಅಲ್ಲಿ ಮನೆ ಕಟ್ಟಿ ಅಲ್ಲಿ ಸ್ವಲ್ಪ ಆದರೂ ಇದಕ್ಕಿಂತ ಒಂದು 70-80% ಸೇಫ್ ಅಂತ ಎನಿಸ್ತದೆ ಆ ಜಾಗ ನಮಗೆ. ನಿನ್ನೆ ಲಲಿತಾ ಪಂಚಮಿ, ತಾಯಿ ಕಟೀಲು ದುರ್ಗಾ ಪರಮೇಶ್ವರಿಯ ಸನ್ನಿಧಾನದಲ್ಲಿ ಸೀರೆ ಕೊಡ್ತಾ ಇದ್ರು ಅಲ್ವಾ? ಅಲ್ಲಿ ಹೋಗಿ ಗೊತ್ತಾಯ್ತು. ಆ ಒಂದು ಕ್ಷೇತ್ರಕ್ಕೆ ಹೋದ್ರಿಂದ ನೀವೆಲ್ಲರೂ ಕೂಡ ಬಚಾವಾಗಿದ್ದೀರಿ ಅಂತ ನೀವು. ನಾನು ಶ್ರೀ ದುರ್ಗಾ ಪರಮೇಶ್ವರಿ ಕೊಲ್ಲಿದೇವರ ತುಂಬ ಭಕ್ತೆ. ನಾನು ಇಲ್ಲಿ ಆ ತಾಯಿಯ ಮಡಿಲಿಂದ ಬಂದು ಕಾಲಿಟ್ಟು ಈ ಮನೆಗೆ ಬಂದಿದ್ದೆ ನಾನು. ಹಾಗಾಗಿ ಅಲ್ಲಿಂದ ಮುಂಚೆ ಕೇಳ್ತಿದ್ದೆ ಆ ತಾಯಿಯ ಬಗ್ಗೆ. ಅಂದರೆ ಅಲ್ಲಿ ಕಾಲಿಟ್ಟು ಈ ಮನೆಗೆ ಬಂದ ನಂತರ ನನಗೆ ಆ ತಾಯಿಯನ್ನು ನೆನೆಸ್ಕೊಂಡು ಪ್ರತಿ ಕೆಲಸದಲ್ಲಿ ಇರೋದು. ನನಗೆ ಎಲ್ಲ ಕಾರ್ಯದಲ್ಲಿ ಯಶಸ್ಸು ಮಾಡಿದ್ದಾಳೆ. ನಾವು ತವರು ಮನೇಲಿ ಇರಬೇಕಾದ್ರೆ ನಂದು ಕಟೀಲು ಹೆಚ್ಚಾಗಿ ನಾವು ಹೋಗ್ತಿದ್ದದ್ದು. ಇಲ್ಲಿ ಬಂದಮೇಲೆ ಆ ದುರ್ಗೆಯನ್ನು ಕಟೀಲು ದೇವಿ ಅಂತ ಎನ್ಸ್ಕೊಂಡು ನಾನು ತುಂಬ ಸ್ಮರಣೆ ಮಾಡ್ತಿದ್ದೇನೆ. ಹಾಗಾಗಿ ನಿನ್ನೆ ದಿನ ನನ್ನ ಅಪ್ಪ ಹೇಳಿದ್ದು ಏನಂದರೆ, ಇವತ್ತು ನಿನ್ನ ಒತ್ತಯದಲ್ಲಿ ನಾವು ಕಟೀಲಿಗೆ ಹೋದದ್ದು, ನೀನು ಫೋನ್ ಮಾಡಿ, ಅವರ ಅಪ್ಪ ಕೆಲಸಕ್ಕೆ ಹೋಗಿದ್ರು, ಇವತ್ತು ಹೋಗೋದು ಬೇಡ ಶುಕ್ರವಾರ ಹೋಗೋದಂತ. ಹಾಗೆ ನಾನು ಇವತ್ತೇ ಹೋಗುವಂತ ಹಠ ಮಾಡಿದೆ. ಹೋಗುವಪ್ಪ ಇವತ್ತು ಹೋಗು, ಶುಕ್ರವಾರ ನಾವು ಶೃಂಗೇರಿಗೆ ಹೋಗುವ ಅಂತ. ಹಾಗೆ ಆಯಿತು ಬಾ ಹೋಗು ಅಂತೇಳಿ ಎಲ್ಲರೂ ತಮ್ಮಂದಿರೆಲ್ಲ ಒಟ್ಟು ಸೇರಿ ಅಪ್ಪ ಮಧ್ಯಾಹ್ನ ಕೆಲಸ ಮಾಡಿ ಮನೆಗೆ ಬಂದು, ಹಾಗೆ ನಾವು ಎಲ್ಲ ಅಲ್ಲಿ ಕಟೀಲಿಗೆ ಹೋದದ್ದು. ಹಾಗಾಗಿ ನಮ್ಮನ್ನೆಲ್ಲ ಕಾಪಾಡಿದ ಕಟೀಲು ದುರ್ಗಾ ಪರಮೇಶ್ವರಿ, ನಮ್ಮ ಕೊಲ್ಲಿ ದುರ್ಗಾ ಪರಮೇಶ್ವರಿ, ಅಷ್ಟು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವ್ರ ದೇವಸ್ಥಾನಕ್ಕೆ ಹೋಗಿದ್ದು ಎಷ್ಟು ಒಳ್ಳೇದಾಯಿತು? ತುಂಬ ಒಳ್ಳೇದಾಯ್ತು ಸರ್. ನನ್ನ ಮಕ್ಕಳೊಂದು ಸೇಫ್ಟಿ ಆಯಿತು. ಹಾಗೆ ಬೇಸರ ಆಗ್ತದೆ ಸರ್. ನಾನು ಏನಾದರೂ ಆಗದೆ ಮಕ್ಕಳಿಗೆ ಏನಂತ ಅದೊಂದು ಬೇಜಾರು ಅಷ್ಟೇ. ಅದೇ ಮಸ್ತ್ ಬೇಜಾರಾಯಿತು. ಬಂದರು ಪಂಚಾಯತ್ ಎಲ್ಲರೂ ಬಂದು ಕಾಲ್ ಮಾಡ್ತಾಯಿದ್ರು ರಾತ್ರಿ. ಆಗಲೂ ಕೂಡ ಬೆಳಿಗ್ಗೆ ಬಂದರು ಸದಸ್ಯರು, ಮತ್ತು ಮಧುಸೂದನ್, ವಿನಯ್ ಚಂದ್ರ, ಇವರು ಮಿತ್ತ ಬಾಗ್ಲು, ವಿ ಎನ್ ಅವರು. ಹಾಗೆ ಅವರಿಗೆ ಪಂಚಾಯತ್ನವರಿಗೆ ಈಗ ಹೆಲ್ಪ್ ಮಾಡಲಿಕ್ಕೆ ಏನು ಸಾಧ್ಯ ಇಲ್ಲ. ಈಗ ಗೊತ್ತಾ, ಸರ್ಕಾರ ಬೇರೆ ಸರ್ಕಾರ ಅಂತ, ಕಾಂಗ್ರೆಸ್ ಸರ್ಕಾರ, ಅವರು ಏನು ಬಂದಿಲ್ಲ ಅವ್ರದ್ದು. ನಿನ್ನೆ ನೀವು ಇವತ್ತು ಬೆಳಿಗ್ಗೆ ಬಂದು ಮನೆಯ ಪರಿಸ್ಥಿತಿ ನೋಡುವಾಗ ಏನು ಅನ್ನಿಸ್ತು, ಮನೆ ಮತ್ತು ತೋಟದ? ತುಂಬ ಬೇಸರ ಆಯ್ತು ಸರ್. ಅಂದರೆ ಈ ಮಕ್ಕಳೆಲ್ಲ ಸೇರಿಕೊಂಡು ಮುನ್ನೆ ಅಡಿಕೆ ಎಲ್ಲ ಇಕ್ಕಿ ರಾಶಿ ಹಾಕಿದ್ವಿ ಇದರಲ್ಲಿ ಒಣಗಬೇಕಂತ. ದೀಪಾವಳಿ ಹತ್ತಿರ ಬಂತು, ಹಾಗೆ ನಮ್ಗೆ ಅದು ಕೂಡ ಹೆಲ್ಪ್ ಆಗುತ್ತಲ್ಲ ಆ ಟೈಮಲ್ಲಿ ಅಂತೆಲ್ಲ ಅಡಿಕೆ ರಾಶಿ ಆಗಿದ್ವಿ. ಇವ್ರು ಫೋನ್ ಮಾಡಿ ಹೇಳಿದ್ರು ಎಲ್ಲ ಕೊಚ್ಚಿಕೊಂಡು ಹೋಯ್ತು ಅಂತ. ಕಷ್ಟಪಟ್ಟು ಅಷ್ಟು ದೊಡ್ಡ ಗುಡ್ಡೆಯಿಂದ ಕಟ್ಟಿಗೆಲ್ಲ ಅಲ್ಲಿ ತಂದು ಹಾಕಿದ್ವಿ, ಮುನ್ನೆ ಹೊತ್ಕೊಂಡು ಬರೋದು, ನಮಗೆ ಮಾರ್ಗ ವ್ಯವಸ್ಥೆ ಇಲ್ಲ, ಅದೆಲ್ಲ ಕೊಚ್ಚಿಕೊಂಡು ಹೋಯ್ತು. ತುಂಬ ನಮ್ಗೆ ಬೇಸರ ಆಯಿತು. ಇನ್ನು ಒಲೆಗೆ ಬೆಂಕಿ ಹಚ್ಚೋದು ಯಾವ ರೀತಿ, ಗ್ಯಾಸ್ ಇದೆ, ಅದು ನಾವು ತುಂಬ ಒಲೆಗಿನ ಅಭ್ಯಾಸ ಆಗಿರೋದ್ರಿಂದ ನನಗೆ ಒಲೆಯಲ್ಲಿ ಮಾಡಿದ ಅಡುಗೆನ ತುಂಬ ಟೇಸ್ಟ್ ಆಗಿದೆ. ತುಂಬ ಬೇಸರ ಆಯ್ತು, ಎಲ್ಲ ಕೊಚ್ಚಿಕೊಂಡು ಹೋಯ್ತು ಅಂತ ಹೇಳುವಾಗ. ಮಕ್ಕಳೆಲ್ಲ ಕಷ್ಟಪಟ್ಟಿದ್ರಿಂದ, ಮಕ್ಕಳ ಅನುಗ್ರಹದಿಂದ ಅಡಿಕೆ ಇಷ್ಟಾದರೂ ಉಳಿಯಿತು, ಇಲ್ಲದೆ ಇದು ಕೂಡ ಕೊಚ್ಚಿಕೊಂಡು ಹೋಗ್ತಿತ್ತು. ಅದು ಮಕ್ಕಳದೇ, ಯಾಕಂದರೆ ಮಕ್ಕಳು ಕೂಡ ತುಂಬ ಕಷ್ಟಪಟ್ಟಿದ್ದಾರೆ. ಮೊನ್ನೆ ಬಿಸಿಲಿಗೆ ಇದನ್ನೆಲ್ಲ ಅಲ್ಲಿ ಹೊರಗಡೆ ಎಲ್ಲ ಇತ್ತು, ರಾಶಿ ಹಾಕಿ ಇದರಲ್ಲಿ ಒಣಗಿಸ್ಲಿಕ್ಕೆ ಹಾಕಿದ್ದು. ಹಾಗಾಗಿ ನಮಗೆ ಅದೆಲ್ಲ ಕೊಚ್ಚಿಕೊಂಡು ಹೋಯ್ತು ಅಂತ ಬೇಸರ ಆಯಿತು ಕೇಳುವಾಗ ಫೋನಲ್ಲಿ. ರಾತ್ರಿ ಅಲ್ಲಿ ಕೂಡ ನಮಗೆ ನಿದ್ದೆ ಬರಲಿಲ್ಲ.
ಅಲ್ಲಿದ್ದರು ಕೂಡ. ಇವರು ನಿರಂತರ ಸಂಪರ್ಕದಲ್ಲಿದ್ದರು. ಫೋನ್ ಮಾಡಿದ್ದು 12 ಗಂಟೆ ತನಕ ಫೋನ್ ಮಾಡಿದ್ವಿ, ಮತ್ತೆ ಬೆಳಿಗ್ಗೆ ಫೋನ್ ಮಾಡಿದ್ವಿ. ಅಲ್ಲಿ ನಮಗೆ ನೆಟ್ವರ್ಕ್ ಇಲ್ಲ, ಅದೊಂದು ಸಮಸ್ಯೆ, ಅಲ್ಲಿ ಮಾತಾಡಲಿಕ್ಕೆ ಕೇಳೋದಿಲ್ಲ. ರಾತ್ರಿ ಇವರು ಧೈರ್ಯ ನೀಡಿದ್ದಾರೆ, ಈಗ ನೀರು ಕಡಿಮೆ ಆಗಿದೆ, ಆಯ್ತು ನಾನು ಮಲಗ್ತೇನೆ ಅಂತ ಹೇಳಿದ್ರು. ಮತ್ತೆ ಇವಾಗ ಬರ್ತಾರೆ, ಅಕ್ಕಪಕ್ಕದವ್ರು ಬರ್ತಾರೆ ಅಂತ ಹೇಳಿದ್ರು. ಹಾಗೆ ರಾತ್ರಿ 12 ಗಂಟೆಗೆಲ್ಲ ಇವರು ರಾಧಾಕೃಷ್ಣ ಮಜ್ಜಲು ಅವರೆಲ್ಲ ಬಂದಿದ್ದಾರೆ ಅಂತೆ, ಬಂದು ಹೋದ್ರಂತೆ. ಫೋನ್ ಮಾಡ್ತಿದ್ರು ವಿಎನವರು. ಹಾಗೆ ಫೋನ್ ಆವಾಗ ನಮಗೆ ಸ್ವಲ್ಪ ಧೈರ್ಯ ಬಂತು, ಅವರೆಲ್ಲ ಬಂದು ಹೋದ್ರಲ್ಲ ಅಂತ. ಮತ್ತೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸರ್, ಮಳೆ ಅಂದರೆ ನೀರು ಕಡಿಮೆ ಆಯ್ತಲ್ಲ ಅಂತ ಸ್ವಲ್ಪ ಧೈರ್ಯ ತುಂಬ ನಾನಂದರೆ ತುಂಬ ಮಂದಿಗೆ ಫೋನ್ ಮಾಡಿದ್ದೆ ಇಲ್ಲಿ, ಮನೆ ಪಕ್ಕ ನೀರು ಹೇಗೆ ಬಂತಂತ ಇಲ್ಲಿ ಅವರಿಗೆಲ್ಲ. ಅವರು ಹೇಳಿದರು, ಸ್ವಲ್ಪ ನನಗೆ ಧೈರ್ಯ ಹೇಳಿದರು, ನೀರೆಲ್ಲ ಕಡಿಮೆ ಆಗಿದೆ, ನೀನು ಏನು ಟೆನ್ಷನ್ ಮಾಡಬೇಡ ಅಂತ. ನನಗೆ 2019 ಅನುಭವ ಇರಲಿಲ್ಲ, ನಾನು ಅಲ್ಲಿ ದುಬೈಯಲ್ಲಿರುವ ಕಾರಣ ನನ್ನ ಮಗಳಿಗೆ ತುಂಬ ಅನುಭವ ಇದೆ. ಅವಳು ಅದರಿಂದ ದೊಡ್ಡ ಬಚ್ಚವಾದ ಮಗಳು, ನನ್ನ ಮಗಳು. ನಾನು ಅವತ್ತು ಮರೆತು ಬಿಡಬೇಕಿತ್ತು ಅವಳನ್ನು. ಅಂದರೆ ಅವತ್ತು ನಾನು ಇಲ್ಲಿರಲಿಲ್ಲ, ಅವಳ ಅತ್ತೆ ಜೊತೆ ಇದ್ದದ್ದು. ತಂದೆ ಇದ್ದರು, ನೀರಲ್ಲಿ ಹೋಗಬೇಕಾದ್ರೆ ಬಿದ್ದರಂತೆ ಇಬ್ಬರು ಕೂಡ, ಇದ್ದೇ ತೋಟದಲ್ಲಿ ಹೋಗಬೇಕಾದ್ರೆ. ಆವಾಗ ಅವಳು ತುಂಬ ಸ್ವಲ್ಪ ಹೊತ್ತು ಆ ಕಡೆ ಕೊಚ್ಕೊಂಡು ಹೋದ್ರಂತೆ ನೀರಲ್ಲಿ, ಆದರೆ ಅತ್ತಿಗೆ ಕೈ ಬಿಡಲಿಲ್ಲ. ಹಾಗೆ ಬೇರೆ ಮನೆಯಲ್ಲಿ 3 ದಿವಸ ಇದ್ದರಲ್ಲ, ನನಗೆ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಅವರು 3 ದಿವಸ ದುಬೈಯಲ್ಲಿ ಕಾಂಟ್ಯಾಕ್ಟ್ ಇರಲಿಲ್ಲ. ಅಂದರೆ ಫೋನ್ ಮಾಡಿ ಎಲ್ಲ ಹೇಳಿದರು ಈಗ ಆಯ್ತಂತ, ವಾಟ್ಸಪ್ಪಲ್ಲಿ ಕಳಿಸಿದ್ರು. ಮತ್ತು 3 ದಿವಸ ಇವರು ಯಾರು ನನಗೆ ಕಾಂಟ್ಯಾಕ್ಟಿಗೆ ಸಿಗಲಿಲ್ಲ. ಮತ್ತು ಮೂರನೇ ದಿವಸ ನಂತರ ಸ್ವಲ್ಪ ನೀರು ಕಡಿಮೆ ಆಗಿದೆ, ನಾವು ಸೇಫ್ ಆಗಿದ್ದೇವೆ, ನೀನು ಸ್ವಲ್ಪ ಸಮಾಧಾನ ಮಾಡಿಕೋ, ಈಗ ಬರಬೇಡ ಅಂದರೆ. ನಮಗೆ ವೀಸಾ ಮುಗಿಯದೆ ಅಲ್ಲಿಂದ ದುಬೈಯಿಂದ ಬರಲಿಕ್ಕಾಗಲ್ಲ, ಹಾಗಾಗಿ ವರ್ಕ್ ಮಾಡ್ತಾ ಇದ್ದೆ ನಾನು. ಹಾಗಾಗಿ ವೀಸಾ ಮುಗಿಯದೆ ಡೈರೆಕ್ಟ್ ಬರಲಿಕ್ಕಾಗಲ್ಲ ಅಂತ ಹೇಳಿಕೊಂಡು ನಾನು ವೀಸಾ ಮುಗಿದ ತಕ್ಷಣ ಊರಿಗೆ ಬಂದೆ. ನೋಡಬೇಕಾದ್ರೆ ಕೊಲಂಬೆ ಇಲ್ಲೆಲ್ಲ ಒಂದೇ ಥರ ಆಗಿತ್ತು, ದೆಡುಪೆ ಕೊಲಂಬೆ ಚಾರ್ಮಾಡಿ ಎಲ್ಲ ಒಂದೇ ರೀತಿ ಆಗಿತ್ತಲ್ಲ. ಹಾಗಾಗಿ ಆ ಅನುಭವ ಅವಳಿಗೆ ತುಂಬ ಇದೆ, ನನ್ನ ಮಗಳಿಗೆ. ಅವಳು ಕಣ್ಣಾರೆ ನೋಡಿದ್ದಾಳೆ, ನಿನ್ನೆ ಕೂಡ ನೋಡಿ, ನಾವು ಇಲ್ಲಿ ಇರಲಿಲ್ಲ. ಹಾಗಾಗಿ ನನಗೆ ಕೇಳಿ ನೋಡಿ ಈಗ ಅನುಭವ ಆದಷ್ಟು. ನೀರು ಹೇಗೆ ಬಂತದ್ದು ನನಗೆ ಅನುಭವ ಇಲ್ಲ, ಸ್ವಲ್ಪ ನೀರು ಬರೋದು ಗೊತ್ತಿತ್ತು, ಆದರೆ ನಿನ್ನೆ ಥರ ನೀರು ಬಂದದ್ದು ನನಗೆ ಅನುಭವ ಇಲ್ಲ. ನನ್ನ ಮಗಳಿಗೆ ನನಗಿಂತ ತುಂಬ ಅನುಭವ ಇದೆ ಆ ನೀರನ್ನು ನೋಡಿ. ಒಂದು ಕಡೆ 50,000ದಷ್ಟು ಅಡಿಕೆ ಹೋಗಿದೆ ಅನ್ನೋಂಥ ಬೇಸರ, ಹೌದು ಮತ್ತೊಂದು ಕಡೆ ಗಂಡ ಸೇಫ್, ಮಕ್ಕಳೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ. ಹೌದು ತಾಯಿಯ ಅನುಗ್ರಹ. ಹೌದು, ನಿಜ, ತಾಯಿ ಅನುಗ್ರಹವೇ. ತಾಯಿ, ನಾನು ದೇವ್ರನ್ನ ತುಂಬ ನಂಬ್ತೇನೆ. ಪ್ರತಿ ಕ್ಷಣದಲ್ಲಿ ನಾನು ದೇವರನ್ನು ಬಿಟ್ಟರೆ ಬೇರೆ ಮನುಷ್ಯನಿಗಿಂತ ದೇವರನ್ನು ತುಂಬ ನಂಬ್ತೇನೆ. ಹಾಗಾಗಿ ನಮ್ಮನ್ನು ಆ ದೇವರೇ ಸೇಫ್ ಮಾಡಿದಂತ ತುಂಬ ಹೇಳಿ ಖುಷಿ ಪಡ್ತೇನೆ ನಾನು. ಇದು ದಿನೇಶ್ ಅವರ ಮಡದಿ ಪವಿತ್ರ ಅವರ ಮಾತು ನೋಡಿ. ಇಲ್ಲಿ ವಿವರಿಸಬೇಕು, ಅವರು ವಿವರಿಸ್ತಾ ಹೋದರು. ಇದು ನೋಡಿ ಅವ್ರದ್ದು ಇಲ್ಲಿ ಒಂದು ಅವರು ಪಾಪು ಮಾಡಿದರು ಅಲ್ವಾ, ಆ ಕಡೆಗೆ ಹೋಗಲಿಕ್ಕೆ, ಅದು ಕೂಡ ಕೊಚ್ಚಿಕೊಂಡು ಹೋಗಿದೆ. ಹಾಲು ತೆಗೆದುಕೊಂಡು ಹೋಗಲಿಕ್ಕೆ ಮತ್ತು ನಿತ್ಯ ಅವ್ರದ್ದು ವ್ಯವಹಾರಕ್ಕೆ ನಡ್ಕೊಂಡು ಹೋಗ್ಲಿಕ್ಕೆ ಇಲ್ಲೊಂದು ಪಾಪು ಮಾಡಿದ್ರು, ಅದು ಕೂಡ ಕೊಚ್ಕೊಂಡು ಹೋಗಿದೆ ನೋಡಿ. ಆ ಬದಿಯ ಮರಕ್ಕೆ ಮತ್ತು ಇದಕ್ಕೆ ಜೋಡಣೆ ಮಾಡಿಕೊಂಡು ಆ ಪಾಪನ ನಿರ್ಮಾಣ ಮಾಡಿದ್ರು. ಇವತ್ತು ಆ ಪಾಪ ಇಲ್ಲ, ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. 30 ಮನೆಗಳಿಗೆ ಅನುಕೂಲ ಇದ್ದಂತಹ ಈ ಒಂದು ಕಾಲು ಸೇತುವೆ ಇದೀಗ ಕೊಚ್ಕೊಂಡು ಹೋಗಿದೆ. ಇದಕ್ಕೆ ಏನು ಮಾಡಬೇಕು ಅಂತಿದ್ದೀರಿ? ಕೊಟ್ಟಿದ್ದೇವೆ ಸರ್, ಅರ್ಜಿ ಕೊಟ್ಟಿದ್ದೇವೆ ಕಾಲು ಸಂಘ ಅಂತ. ಅದು ಏನು ಪ್ರಯೋಜನ ಆಗಲಿಲ್ಲ. ನಾವು ವರ್ಷ ಆಗ್ತೇವೆ ನೋಡಿ, ಇವರು ಎಲ್ಲರೂ ಬರ್ತಾರೆ, ಬಂದು ಆಗ್ತದೆ, ಜನ ಸೇರಿ ಅಡಿಕೆ ಮಾಡೋದು ಸೇಫ್ಟಿಯಾಗಿ. ಓಕೆ, ಎಸ್. ಇದು ಮೇಡಮ್, ಈಗ ಮತ್ತೆ ನಿಮ್ಮ ಹತ್ರ ಕೇಳಬೇಕು, ಇವತ್ತು ಕೂಡ ಬಿಸಿಲು ಜಾಸ್ತಿ ಇದೆ. ಬಿಸಿಲು ಮಧ್ಯಾಹ್ನ ಜಾಸ್ತಿ ಆದಾಗ ಎಷ್ಟು ಭಯ ಆಗ್ತದೆ? ತುಂಬ ಭಯ ಆಗ್ತದೆ ಸರ್. ಬಿಸಿಲು ಇದೆ ಅಲ್ವಾ, ಇವಾಗ ಎನಿಸ್ತಿದ್ದೇನೆ ಸಂಜೆ ಹೊತ್ತಿಗೆ ಎಷ್ಟು ನೀರು ಬರುತ್ತೆ, ಎಷ್ಟು ಮಳೆ ಬರುತ್ತೆ. ಇವತ್ತು ಯಾವ ರೀತಿ ನಾವು ಇವತ್ತು ಎಲ್ಲರೂ ಇದ್ದೇವೆ, ನಮಗೆ ಅದು ತುಂಬ ಹೆದರಿಕೆ ಆಗ್ತಿದೆ. ಇವತ್ತು ಎಲ್ಲರೂ ಎಲ್ಲಿ ಇದ್ದೇವಲ್ಲ, ಎಲ್ಲಿ ಹೋಗುದು ಅಂದರೆ ಇವರು ಬಿಟ್ಟು ಬರೋದಿಲ್ಲ. ಇವ್ರು ದನ ಇದೆ ಅಂತ ಅಂದರೆ ಮೂಕ ಪ್ರಾಣಿಗಳು, ಅದು ಅಳ್ತವೆ ಸರ್. ಅಂದರೆ ಅಷ್ಟು ಮಕ್ಕಳ ಥರ ಅದು ನೋಡ್ಕೊಳ್ತಾರೆ. ಹಾಗಾಗಿ ಅದು ಅಳುತ್ತೆ ನಾವು ಹೊರಗಡೆ ಹೋಗ್ಬೇಕಾದ್ರೆ. ನಿನ್ನೆ ಕೂಡ ಬೊಬ್ಬೆ ಹಾಕಿತ್ತಂತೆ ಇವರು ಹೊರಗಡೆ ಹೋಗ್ಬೇಕಾದ್ರೆ. ಹೋಗ್ಬೇಡ ಅಂತ ಅವ್ರು ಅದರ ಭಾಷೆಯಲ್ಲಿ ಇರ್ಬೋದೇನೋ ನಮಗೆ ಅನಿಸ್ತದೆ. ಹಾಗಾಗಿ ಅಷ್ಟು ನೀರು ಬರಬೇಕಾದ್ರೆ ಎಲ್ಲಿ ಹೋಗುದಂತ ಇವತ್ತು ತುಂಬ ಹೆದರಿಕೆ ಆಗ್ತಿದೆ ಈ ದಿನ ಕೂಡ. ಇದು ದಿಡುಪೆಯ ವಾಸ್ತವ ಚಿತ್ರಣ. ಬಹಳಷ್ಟು ಕಡೆಗೆ ತಡೆಗೋಡೆಗಳಿಗೆ ಹಾನಿಯಾಗಿದೆ, ತಡೆಗೋಡೆ ಕಿತ್ಕೊಂಡು ಹೋಗಿದೆ, ಎರಡೂ ಬದಿಯ ಇಕ್ಕೆಲಗಳಲ್ಲಿಯೂ ಕೂಡ ನೀರು ನುಗ್ಗಿದೆ, ತೋಟಗಳಿಗೆ ಹಾನಿಯಾಗಿದೆ. 50,000ದಷ್ಟು ಒಂದೇ ಮನೆಯಲ್ಲಿ ಅಡಿಕೆ ಹೋಗಿದೆ. ಆ ಮನೆಯಲ್ಲಿ 1,000ಕ್ಕೂ ಅಧಿಕ ತೆಂಗು ಹೋಗಿದೆ, ತೆಂಗಿನಕಾಯಿ ಹೋಗಿದೆ. ಬಹಳಷ್ಟು ಕಡೆ ತೆಂಗಿನ ಮರಗಳು ಕೊಚ್ಕೊಂಡು ಹೋಗಿವೆ, ಅಡಿಕೆ ಗಿಡಗಳು ಕೊಚ್ಕೊಂಡು ಹೋಗಿವೆ, ತೆಂಗಿನ ಗಿಡಗಳು ಕೊಚ್ಕೊಂಡು ಹೋಗಿವೆ. ಇಷ್ಟೊಂದು, ಅದರ ಜೊತೆಗೆ ಇಡೀ ತೋಟದ ಅರ್ಧ ಭಾಗವೋ ಮುಕ್ಕಾಲು ಭಾಗವೋ ಸಂಪೂರ್ಣವಾಗಿ ಹೊಯ್ಗೆ ತುಂಬಿಕೊಂಡಿದೆ. ಮತ್ತೊಂದು ಕಡೆ ಹೇಳ್ತಾರೆ, ನಾನು ಕೊಲ್ಲಿಯ ದುರ್ಗಾಪರಮೇಶ್ವರಿಯ ಭಕ್ತೆ, ಕಟೀಲ್ನ ದುರ್ಗಾಪರಮೇಶ್ವರಿಯ ಭಕ್ತೆ. ಆ ತಾಯಿ ಅನುಗ್ರಹ ಮಾಡಿರೋದ್ರಿಂದ ನಾನು ನನ್ನ ಮಕ್ಕಳು ಬಚಾವಾಗಿದ್ದೇವೆ. ನನ್ನ ಗಂಡ ಒಬ್ಬರೇ ಇದ್ದರು, ಅವರಿಗೆ ಸ್ವಲ್ಪ ಹೊರ ಹೋಗುವಂಥ ತೋಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ನೀರಿನ ಇದರಿಂದ ಅವರು ಬಚಾವಾದರು. ಅವರನ್ನು ಕೂಡ ಉಳಿಸಿಕೊಟ್ಟಿದ್ದಾಳೆ. ನಮ್ಮ ಮಕ್ಕಳನ್ನು ನಿನ್ನೆ ನಾನು ಕಟೀಲಿಗೆ ಹೋಗಿರೋದ್ರಿಂದಲೇ ಉಳಿಸಿಕೊಟ್ಟಿದ್ದಾಳೆ ಅಂತ ಕಣ್ಣೀರು ಹಾಕ್ತಾರೆ. ಇವರ ಕಣ್ಣೀರಿಗೆ ಕೊನೆಯಾಗಬೇಕು ಇವರ ಕಣ್ಣೀರು. ಯಾಕೆ ಅಂತಂದರೆ
ಇವರು ಬೇಡಿಕೆ, ದೊಡ್ಡ ಬೇಡಿಕೆ ಅಂತ ಇಡ್ತಾ ಇರುವಂಥದ್ದು ಒಂದು ರಸ್ತೆ, ಇನ್ನೊಂದು ತಡೆಗೋಡೆ. ನಮಗೊಂದು ತಡೆಗೋಡೆಯನ್ನು ನಿರ್ಮಾಣ ಮಾಡಿ ನಾವು ರಾತ್ರಿ ಮಳೆಗಾಲದ 24 ಗಂಟೆ ಅಂದರೆ 3 ರಿಂದ 4 ತಿಂಗಳುಗಳ ಕಾಲ ಪ್ರತಿನಿತ್ಯವೂ ಕೂಡ ರಾತ್ರಿ 3 ಸಲ ಎದ್ದು, 2 ಸಲ ಎದ್ದು, 1 ಸಲ ಎದ್ದು ಇಲ್ಲಿಯ ನದಿಯನ್ನು ನೋಡ್ತೇವೆ. ಎಷ್ಟು ಬಂತು ನೀರು, ಏನಾದರೂ ನಾವು ಓಡಬೇಕಾದಂಥ ಅನಿವಾರ್ಯತೆ ಇದೆಯಾ ಅನ್ನುವಂಥದ್ದನ್ನು ಇವರು ನೋಡ್ತಾರೆ ರಾತ್ರಿ ಎದ್ದು. ಇಂತಹ ಪರಿಸ್ಥಿತಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಮಲವಂತಿಕೆಯ ಕೆಲವೊಂದು ಪ್ರದೇಶದ ಜನರು ಬದುಕ್ತಾ ಇದ್ದಾರೆ. ನಿನ್ನೆಯ ಪ್ರವಾಹಕ್ಕೆ ಅವರು ಆಘಾತಕ್ಕೆ ಒಳಗಾಗಿದ್ದಾರೆ. ಅವರ ನೋವು ಮಾಯ ಆಗಬೇಕು. ಇದಕ್ಕೆ ಸೂಕ್ತವಾದಂಥ ಪರಿಹಾರ ತಡೆಗೋಡೆ ಮತ್ತು ಅವರಿಗೆ ರಸ್ತೆ, ಅಲ್ಲಲ್ಲಿ ಸೇತುವೆ. ಇದನ್ನು ಮಾಡಿಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರ, ಜನಪ್ರತಿನಿಧಿಗಳು ಚಿತ್ತ ಹರಿಸಬೇಕು ಅಂತ ಹೇಳ್ತಾ, ಇವರ ಕಣ್ಣೀರು ದೂರ ಆಗಬೇಕು. ಎಷ್ಟೇ ದೊಡ್ಡ ಮಳೆ ಬರಲಿ, ಎಷ್ಟೇ ನೀರು ಬರಲಿ, ನಮ್ಮ ಬದುಕು ಸೇಫ್ ಅನ್ನುವಂತಹ ರೀತಿಯಲ್ಲಿ ಅವರಿಗೆ ಅನಿಸಬೇಕು. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಆದಿತ್ಯ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಮಲವಂತಿಗೆ.